ಧರ್ಮಾಡಳಿತದ ಭಾಗವಾಗಿರುವ ಗುತ್ತಿನ ಮನೆ. ಈ ಗುತ್ತಿನ ಮನೆಯ ಗುರುಪುರದಲ್ಲೊಂದು ಗುತ್ತಿನ ಮನೆ ಇತ್ತು. ಹಿಂದೆ ಗೋಳಿಗಡಿ ಗೊತ್ತು. ಕಾಲಘಟ್ಟದಲ್ಲಿ ನಶಿಸಿ ಹೋಗಿದ್ದ ಈ ಗುತ್ತನ್ನು ಶ್ರೀ ದುರ್ಗಾ ಪ್ರಸಾದ್ ಶೆಟ್ರು ಶ್ರೀ ನಿತ್ಯಾನಂದ ಗುರುಗಳ ಆಶೀರ್ವಚನ, ಪ್ರೇರಣೆ, ಮಾರ್ಗದರ್ಶನದಲ್ಲಿ 12 ವರ್ಷಗಳ ಹಿಂದೆ ಪುನರ್ರಚಿಸಿ ಈ ಗುತ್ತಿನ ಗಡಿಕಾರನಾಗಿ, ಈ ಗುತ್ತಿನಲ್ಲಿ 12 ವರ್ಷಗಳಿಂದ ಧರ್ಮಾಡಳಿತದ ನೆಲೆಯಲ್ಲಿ ಜೀವನವನ್ನು ತನ್ನ ಸಂಸಾರದೊಂದಿಗೆ ನಡೆಸುತ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ಧರ್ಮಾಡಳಿತದ ಅಂಗವಾಗಿ ಅವರು ಗಡಿಕಾರನಾಗಿ ದೀಕ್ಷೆ ತೆಗೆದುಕೊಂಡಂತ ದಿನದಲ್ಲಿ ಪ್ರತಿ ವರ್ಷವೂ ಗುತ್ತಿನ ಪರ್ವ ಅಂತ ಒಂದು ಇಲ್ಲಿ ಆಚರಿಸ್ತಾ ಇದ್ದಾರೆ. ಆ ಆಚರಣೆಯ 12ನೇ ವರ್ಷದ ಈ ಪರ್ವೋತ್ಸವದ ಸಂಭ್ರಮದಲ್ಲಿ ಈ ವರ್ಷ ನಾವಿದ್ದೇವೆ. ಈ ಸಂಭ್ರಮವನ್ನು ತಮ್ಮೆಲ್ಲರಿಗೂ ಹಂಚಿಕೊಳ್ಳಲು ನಾವು ನಿಮ್ಮನ್ನೆಲ್ಲ ಈ ಗೋಷ್ಠಿಗೆ ಇವತ್ತು ಕರೆದಿದ್ದೇವೆ. ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಗುತ್ತಿನ ಮೂಡು, ಬಾವ, ಬಾರಿಕೆ, ಪರಡಿ, ಮಾಗಂದಡಿಯ ಪ್ರತಿನಿಧಿಗಳಾಗಿ ಬಂದಿರುವಂತ ಎಲ್ಲ ಗಣ್ಯರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದುವಾಗಿರುವಂತಹ ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮವಾಗಿರಲಿ ಹಾಗೂ ಸುದ್ದಿ ಮಾಧ್ಯಮದವರು ಎಲ್ಲರೂ ನೀವು ಬಂದಿದ್ದೀರಾ. ಎಲ್ಲರನ್ನೂ ನಾನು ಈ ಗುತ್ತಿನ ಚಾವಡಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ 12 ವರ್ಷದ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರವೂ ಇದೆ. ನಮ್ಮನ್ನು ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ರೀತಿ ನೀತಿ ಆಗಲಿ, ಒಂದು ಧರ್ಮಾಡಳಿತವಾಗಲಿ ಒಂದು ಮಾಡ್ತಾ ಇರುವಾಗ ಅದು ಎಲ್ಲರಿಗೂ ಅದು ತಲುಪಬೇಕು. ಯಾಕಂತ ಹೇಳಿದ್ರೆ ಗುತ್ತಿನ ಈ ವರ್ಧಮಾನನಾಗಿ ಅಭಿದಾನ ಪಡೆದು, ದುರ್ಗಾ ಪ್ರಸಾದ ಶೆಟ್ಟರಿಂದ ವರ್ಧಮಾನನಾಗಿ ಅಭಿದಾನ ಪಡೆದು ಇಲ್ಲಿ ಬೆಳೆದು ಬಂದ ನೀತಿ ಮಾಡುತ್ತಿರುವಂತ ಧರ್ಮ ಕಾರ್ಯಗಳು ಅದು ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ನಿಮ್ಮ ಸಹಾಯ ಸಹಕಾರ ಅಗತ್ಯ ಇದೆ. ಹಾಗಾಗಿ ಇವತ್ತು ನಾವು ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರುವಂತ ತಮಗೆಲ್ಲರಿಗೂ ಆದರ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಗೋಷ್ಠಿಯನ್ನು ನಡೆಸಲಿಕ್ಕಿರುವವರು, ಈ ಗೋಷ್ಠಿಯ ಚಾವಡಿಯಲ್ಲಿ ಉಪಸ್ಥಿತರಿರುವಂತವರು ಶ್ರೀ ವರ್ಧಮಾನ್ ದುರ್ಗಾ ಪ್ರಸಾದ್ ಶೆಟ್ಟಿ ಗಡಿಕಾರರು, ಹಾಗೂ ಅವರ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವವರು ಶ್ರೀಮತಿ ಉಷಾ ಪ್ರಸಾದ್ ಶೆಟ್ಟಿ, ಹಾಗೂ ನಾಗಾನಂದ ಹೆಗಡೆ, ರೋಹಿತ್ ಕುಮಾರ್ ಕಟೀಲ್, ಮಜಲಬೆಟ್ಟು ಬೀಡು, ಶಿರ್ವ, ದಾಮೋದರ್ ನಿಸರ್ಗ, ಪಟ್ಟಾಯಿ, ಲಚ್ಚಿಲುಮನೆ, ಗುರುಪುರ, ಶ್ರೀ ಸದಾನಂದ್ ಗಾಂಭೀರ, ಬೆಳ್ಳೂರು ಗುತ್ತು, ಶ್ರೀ ಭಾಗ್ಯರಾಜ ಆಳ್ವ, ಕಾರಮುಗೇರ್ ಗುತ್ತು, ಶ್ರೀ ಮಹಾಲಿಂಗ ನಾಯ್ಕ, ನಿವೃತ್ತ ಮುಖ್ಯ ಶಿಕ್ಷಕರು, ಗುರುಪುರ, ಹಾಗೂ ಶ್ರೀಮತಿ ಶ್ವೇತಾ ಪೂಜಾರಿ, ನಡಿಬೆಟ್ಟು ಗುತ್ತು. ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುರುಪುರ ಗೋಡಿದಡಿ ಗುತ್ತುಡು ಜನವರಿ 17 14 ಮುಟ್ಟ 3 ದಿನದ ಕಾಲ ಗುತ್ತುದ ವರ್ಷದ ಪರ್ಬು 12ನೇ ವಾರ್ಷಿಕ ಉತ್ಸವ ಕಾರ್ಯಕ್ರಮ ನಡಪರೆ ಉಂಡು ಪಣದು ಗುತ್ತುದ ಗಡಿಕಾರ್ಯರು ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ರು ಸುದ್ದಿಗೋಷ್ಠಿ ತಿಳಿಪಾದರು. ಚಿಕ್ಕಮಗಳೂರದ ವೇದ ವಿಜ್ಞಾನ ಮಂದಿರದ ಬ್ರಹ್ಮ ಋಷಿ KS ನಿತ್ಯಾನಂದರ್ನ ನಿರ್ದೇಶನಡು ಬೊಕ್ಕ ಮಾರ್ಗದರ್ಶನಡು ದೇವತಾ ಕಾರ್ಯಲು ಸಂಪನ್ನಾಯರುಂಡು. ಈ ವಿಶೇಷ ಸಂಭ್ರಮಾಚರಣೆಡು ಆಸಕ್ತರು ಗುತ್ತುದಕ್ಲು, ಬೀಡುದಕ್ಲು, ಬಾವ ಬೊಕ್ಕ ಬಾರಿಕೆ ಮನೆತನದಕ್ಲು ಅಂಚನೆ ಈ ಮನೆತನದ ಗಡಿಕಾರ್ಯರು ಪಾಲ್ಪಡೆಯರು ಉಳ್ಳರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನಾ ಸತ್ಸಂಗ, ಧಾರ್ಮಿಕ ಸಭೆ, ಗ್ರಾಮೀಣ ಸಂತೆ, ಗ್ರಾಮೀಣ ಭಾಗದ ಆಂಜೋಲೆಗು ಬೊಕ್ಕ ಪೊಂಜೋಲೆಗು ಶಕ್ತಿಕಲ್ಲು ದರ್ಪಣ ಸ್ಪರ್ಧೆ, ನಿರಂತರ ಊಟೋಪಚಾರ, ಅತಿಥಿ ಸತ್ಕಾರದೊಟ್ಟಿಗೆ ನಡಪೆರ ಉಂಟು ಪಂಡ ತೆರಿಪಾಯಿನ ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ರು ಗುತ್ತುದ ವೈಶಿಷ್ಟ್ಯದ ಬಗ್ಗೆ ಮಾಹಿತಿ ಕೊರಿಯರು. ಈ 12ನೇ ವರ್ಷದ ಪರ್ವೋತ್ಸವದ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ಸುತ್ತದ ಸಮಾಜಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಏರ್ಪಡಿಸಿದ್ದೇವೆ. 2010ನೇ ಇಸವಿ 2008ರಿಂದ 9ನೇ ಇಸವಿ 10ನೇ ಇಸವಿ ಮಧ್ಯಮಾಗದವರೆಗೆ ಈ ಗುತ್ತಿನ ಮನೆಯ ಪುನರ್ನಿರ್ಮಾಣವಾಗಿ 2010ನೇ ಇಸವಿ ಜನವರಿ 18, 19, 20ರಂದು ಈ ಗುತ್ತಿನ ನವೀಕೃತ ಹೊಸ ಗುತ್ತಿನ ಮನೆಯ ಪುನರ್ನಿರ್ಮಾಣವಾಗಿ ಈ ಗುತ್ತಿನ ಗಡಿಕಾರನಾಗಿ
ನನ್ನ ಆಧ್ಯಾತ್ಮ ಗುರುಗಳಾದ ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಬ್ರಹ್ಮರ್ಷಿ ವೇದ ಕೃಷಿಕರ್ಷಿ KS ನಿತ್ಯಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಗಡಿ ಪಟ್ಟವನ್ನು ಸ್ವೀಕರಿಸಿ ಈ ವರ್ಷದ ಜನವರಿಗೆ ಸಂಪೂರ್ಣವಾಗಿ 12 ವರ್ಷಗಳು ಸಂದವು. ಯಾವುದೇ ಒಬ್ಬ ಗಡಿಕಾರ ಗಡಿ ಸ್ವೀಕಾರ ಮಾಡಿ 12 ವರ್ಷ ಆಗುವಾಗ ಆತ ಆರಾಧನೆ ಮಾಡ್ತಾ ಇದ್ದಂಥ ಗುತ್ತಿನ ಚಾವಡಿಯ ದೈವಗಳ ಪುನಸಂಧಾನ ಮಾಡಿ ತಾನು ಈ ಹಿಂದೆ 12 ವರ್ಷ ಮಾಡಿದಂತಹ ನಿರ್ಣಯಗಳನ್ನು ಗುತ್ತಿನ ಮನೆಯ ಚಾವಡಿ ನಿರ್ಣಯಗಳ ಪುನರ್ವಿಮರ್ಶಿಸಿ ಅದಕ್ಕೆ ಬೇಕಾದ ಪೂರಕವಾದಂಥ ದೇವತಾ ಕಾರ್ಯಗಳನ್ನೆಲ್ಲ ಮಾಡಿ ಪುನರಪಿ ಗಡಿ ಕಂಕಣ ಶುದ್ಧಿ ಮಾಡಿಕೊಂಡು ಮುಂದಿನ 12 ವರ್ಷಕ್ಕೆ ತಯಾರಾಗಬೇಕು. ಇದಕ್ಕೆ ಪಾದ ನಡಾವಳಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಬ್ಬ ಗಡಿಕಾರ ತನ್ನ ಜೀವಿತದಲ್ಲಿ 4 ಬಾರಿ ನಡೆಸಿದಲ್ಲಿ ಆ 4ನೇ ಬಾರಿಗೆ 48 ವರ್ಷ ಆಗ್ತದೆ. ಆ 48ನೇ ವರ್ಷದಲ್ಲಿ ಆತ ಮಹಾ ನಡವಳಿ ನಡೆಸಿ ಗುತ್ತಿನ ಮುಂದಿನ ಉತ್ತರಾಧಿಕಾರಿಯನ್ನು ನಿರ್ಣಯ ಮಾಡಿ ಬಿಟ್ಟು ಕೊಡಬೇಕು. ಆವಾಗ ಆ ಗುತ್ತಿನ ಗಡಿ ದೈವ ಗಡಿ ಎನಿಸಿಕೊಳ್ತದೆ. ಆ ಗಡಿಕಾರ ಕೂಡ ದೈವದ ಅಂಶ ಸಂಭೂತವಾಗಿ ಅಲ್ಲಿ ಸೇರಿಕೊಳ್ತಾನೆ. ಇದು ಅನಾದಿಯಿಂದ ಬಂದಂತಹ ಒಂದು ಸಾಧಾರಣ 3,500 ವರ್ಷಗಳ ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ. ಮಧ್ಯಕಾಲದಲ್ಲಿ ಬ್ರಿಟಿಷರ ವ್ಯವಸ್ಥಿತ ಸಂಚಿನಿಂದ ಇದೆಲ್ಲ ಮಾಯವಾಗಿ ಗುತ್ತುಗಳು ದೈವಕೋಲದ ವ್ಯವಸ್ಥೆಗೆ ಅಷ್ಟಕ್ಕೆ ಸೀಮಿತಗೊಂಡವು. ಆದರೆ ನಮ್ಮ ಗುರುಗಳ ಯಾವ ರೀತಿಯ ಉದ್ದೇಶ ಇತ್ತು ಅಂತ ಹೇಳಿದರೆ, ಇದು ನಿಲ್ಲಬಾರದು, ಸುತ್ತದ ಸಮಾಜವನ್ನು ಹಿತವನ್ನು ಕಾಯಲಿಕ್ಕೆ ಗುತ್ತು ಬೀಡು ಭಾವ ಬರಿಕೆ ಪರಡಿ ಮಾಗಂದರಿಗಳು ನಿರ್ಮಾಣ ಆದದ್ದು. ಅದನ್ನು ಪುನರಪಿ ಆರಂಭಿಸಬೇಕೆಂಬ ದೀರ್ಘಕಾಲೀನವಾದ ದೂರದೃಷ್ಟಿಯ ಚಿಂತನೆಯಿಂದ ನನ್ನನ್ನು ಇಲ್ಲಿ ಆ ರೀತಿಯ ಸಂಸ್ಕಾರಕ್ಕೊಳಪಡಿಸಿ ಇದನ್ನು ತಿರುಗ ಪುನರುತ್ಥಾನ ಮಾಡಬೇಕು ಅಂತ ಹೇಳಿ ಎಂಬ ನಿರ್ಣಯದಿಂದ ಇಲ್ಲಿ ನಾನು ಗಡಿ ಸ್ವೀಕರಿಸಿ 12 ವರ್ಷಗಳಾದವು. 10 ಹಲವು ಕೆಲಸಗಳನ್ನು ಈಗಿನ ಕಾಲಕ್ಕೆ ಪೂರಕವಾಗಿ ಇಲ್ಲಿ ಮಾಡಲಾಗಿದೆ. ಒಂದು 450 ಗುತ್ತು ಬೀಡು ಭಾವ ಬರಿಗಳನ್ನು ಸೇರಿಸಿ ಒಂದು ಅದಕ್ಕೆ ಬೇಕಾದಂಥ ಮುಂದಕ್ಕೆ ಇದು ನಡೆಯಬೇಕು ಅಂತ ಹೇಳಿ ಇಲ್ಲೇ ಒಂದು ದೊಡ್ಡ ವಿಚಾರಣಾ ಸಂಗತಿ ಜರುಗಿತ್ತು. ತಾವೆಲ್ಲರಿಗೆ ಒಳ್ಳೆ ಪ್ರಚಾರ ನೀಡಿ ಅದು ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದರಿಂದ ಒಂದು ಕೂಟವೇ ಸ್ಥಾಪನೆ ಆಯಿತು. ಅದೀಗ ಚಾಲ್ತಿಯಲ್ಲಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ನ್ಯಾಯ ವ್ಯವಸ್ಥೆ, ತುಂಬ ನ್ಯಾಯಗಳು ಕೂಡ ಈ ಚಾವಡಿಯಲ್ಲಿ ಪರಿಹಾರ ಆಗಿದೆ. ಖಾಲಿ ನಮ್ಮ ಒಳಗಿದ್ದಲ್ಲ, ಕ್ರಿಶ್ಚಿಯನ್ರ ಮುಸ್ಲಿಮರ ನ್ಯಾಯಗಳು ಕೋರ್ಟಲ್ಲಿದ್ದದ್ದು ಕೂಡ ಇಲ್ಲಿ ಪರಿಹಾರ ಆಗಿದೆ. ಆ ಪ್ರಾಚೀನ ನ್ಯಾಯ ಸೂತ್ರದ ಒಂದು ಅಳವಡಿಕೆಯಿಂದ ಇಲ್ಲಿ 800ನಷ್ಟು ನ್ಯಾಯಗಳು ಇಲ್ಲಿ ಮುಗಿದಿದೆ ಈಗಾಗಲೇ. ಈ ರೀತಿಯ ಗುತ್ತು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಿಜವಾದ ಅರ್ಥ ಅಂತ ಹೇಳಿದ್ರೆ ಭಾರವನ್ನು ಹೊರುವವರು ಅಂತ ಎಂಬ ಅರ್ಥ ಗುತ್ತಿಗೆ. ಊರಿಂದ ಊರಿಗಿಂದ ಹೋಗುವಾಗ ದಾರಿ ಮಧ್ಯೆ ಅಲ್ಲಲ್ಲಿ ತಲೆ ಹೊರೆಯಲ್ಲಿ ಹೊರತುಕೊಂಡು ಹೋಗುವಾಗ ಆ ಹೊರೆಯ ಭಾರ ಇರಿಸಲಿಕ್ಕೆ ಒಂದೊಂದು ಕಲ್ಲನ್ನು ಇರಿಸ್ತಾ ಇದ್ರು. ಅದರ ಮೇಲೆ ಒಂದು ಚಪ್ಪಡಿ ಕಲ್ಲಿತ್ತು. ಆ ಕಲ್ಲಿನ ಎತ್ತರ ಎಷ್ಟಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಎಷ್ಟು ಎತ್ತರ ಇದ್ದಾನೆ ಅಷ್ಟರಕ್ಕೆ ಅಳವಡಿಸಲಾಗ್ತಾ ಇತ್ತು. ಆಗಿನ ಆಡಳಿತ ವ್ಯವಸ್ಥೆ ಅದು. ತನ್ನ ಭಾರ ಜಾಸ್ತಿ ಆದ ಕೂಡಲೇ ಆ ಕಲ್ಲಲ್ಲಿ ಇಳಿಸಿ ತನ್ನ ಆಯಾಸವನ್ನು ಪರಿಹಾರ ಮಾಡಿಕೊಂಡು ಆತ ಮುಂದಿನ ದಾರಿ ಸರಿಸ್ತಾ ಇದ್ದ. ಅದಕ್ಕೆ ಗುತ್ತಿನ ಕಲ್ಲು ಅಂತ ಹೇಳ್ತಾ ಇದ್ರು. ಹಾಗೆ ಸಮಾಜದ ಭಾರವನ್ನು ಹೊರುವವರು ಗುತ್ತಿನ ಮನೆಯವರು ಅಂತ ಅದು. ಅದೇ ರೀತಿ ಆ ಗುತ್ತಿನ ಮನೆಗೊಬ್ಬ ಯಜಮಾನ, ಆತನು ಕುಟುಂಬದಿಂದ ಆಧ್ಯಾತ್ಮವಾಗಿ ಒಳಗುಳಿದು ಸತ್ಯವಂತನು, ರಾಜಪ್ರೀತನು, ಅತ್ಯಂತ ಪ್ರಾಮಾಣಿಕೆಯಿಂದ ಬದುಕುವವನು, ದಾನ ದತ್ತಿಗಳ ಮುಖಾಂತರ ಸಮಾಜವನ್ನು ಪೋಷಿಸುವವನಾಗಿ ಆ ಗುತ್ತಿನ ಮನೆ ಕುಟುಂಬದಿಂದ ಒಬ್ಬನು ಸಮಾಜಕ್ಕೆ ಬಿಟ್ಟು ಕೊಡಬೇಕು. ಒಬ್ಬ ಗಡಿಕಾರನ ಜೀವನ ಕ್ರಮ ಹೇಗೆ ಅಂತ ಹೇಳಿದರೆ, ಕ್ಷತಾತ್ತಾರಯತಿಥಿ ಕ್ಷತ್ರಿಯ ಎಂಬಂತೆ ನಡೆಯಲ್ಲಿ ಕ್ಷತ್ರಿಯನಾಗಿ, ನುಡಿಯಲ್ಲಿ ಶೂದ್ರನಾಗಿ, ಆಚಾರದಲ್ಲಿ ಬ್ರಾಹ್ಮಣನಾಗಿ, ಸಮಾಜ ವ್ಯವಹಾರದಲ್ಲಿ ವೈಶ್ಯನಾಗಿ ಸದಾ ಎಚ್ಚರಿಕೆಯಿಂದ ಸಮಾಜವನ್ನು ಕಾಯುತ್ತಾ ಸಹಜ ಮುಕ್ತಿ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡುವವನು ಗಡಿಕಾರ. ಇದು ಗಡಿಕಾರನ ಒಂದು ವ್ಯಾಖ್ಯೆಯನ್ನು ಹೇಳಿದ್ದು. ಆ ರೀತಿ ಬದುಕಬೇಕು. ಅದರಿಗೆ ಯಾವುದೇ ಮೇಲು ಕೀಳು ಇರಬಾರ್ದು. ಸುತ್ತದ ಸಮಾಜದ ಹಿತ ಬೇಕು. ಯಾವುದೇ ರಾಜಕೀಯ ಯಾವುದೇ ಬೇರೆ ಒತ್ತಡಗಳಿಗೆ ಅದು ಸಿಲುಕಬಾರ್ದು. ಮಧ್ಯಕಾಲದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಅದೆಲ್ಲ ಆಗಿ ಈಗ ಕೆಲವು ಗುತ್ತುಗಳಲ್ಲಿ ಗಡಿ ಸ್ವೀಕಾರ ಆಗಲಿಕ್ಕೆ ಆಗಿದೆ. ಆದರೆ ಅವರವರ ವ್ಯಾಪ್ತಿಯನ್ನು ಇನ್ನೂ ಗುತ್ತಿನ ಗಡಿಕಾರ ತಿಳ್ಕೊಂಡು ಬೆಳಗಿದ್ರೆ ಒಂದಷ್ಟು ಕಾಲದ ಒಳಗೆ ಸುತ್ತದ ಸಮಾಜಕ್ಕೆ ನೆಮ್ಮದಿಯ ಬಳುಕನ್ನು ಆ ಗುತ್ತಿನ ಪ್ರದೇಶ ಇರುವಂಥ ಪ್ರದೇಶದಲ್ಲಿ ಖಂಡಿತ ನೀಡಬಹುದು ಅಂತೇಳಿ ನನ್ನ ವಿಶ್ವಾಸ. ಅದೊಂದಷ್ಟು ಕೆಲಸವನ್ನು ಈ 12 ವರ್ಷದಲ್ಲಿ ನಾನು ಮಾಡಿದ್ದೇನೆ. ಅದರ ಅಂಗವಾಗಿ ಆ 12 ವರ್ಷದ ಪಾದ ನಡಾವಳಿ ಆಚರಣೆ ಮಾಡಲಿಕ್ಕೆ ಈ ತಿಂಗಳ ಮಕರ ಮಾಸ ಅಂತ ಹೇಳುವುದು ಬರುವ ತಿಂಗಳಿಗೆ, ಇಂಗ್ಲಿಷ್ ತಿಂಗಳಲ್ಲಿ ಜನವರಿ 17, 18, 19ಕ್ಕೆ ಒಂದು ಭಾಗದ ದೇವತಾ ಕಾರ್ಯವನ್ನು ಇಲ್ಲಿ ಏರ್ಪಡಿಸಲಾಗಿದೆ. 3 ದಿವಸ ನಡೆಯುತ್ತದೆ ಇದು. ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ 72 ಗಂಟೆ ನಿರಂತರ ಊಟೋಪಚಾರ. ಆಮೇಲೆ ಎರಡನೇದಾಗಿ ಏನು ಅಂತ ಹೇಳಿದರೆ, ಗುತ್ತಿನ ಮನೆಯ ಇನ್ನೊಂದು ಆದ್ಯ ಕರ್ತವ್ಯ ಏನು ಅಂತ ಹೇಳಿದರೆ, ಕುಲಕಸಬನ್ನು
ಹಿಂದಿರುವಂಥ ಪರಂಪರೆ ಉಳಿಸ್ಕೊಂಡು ಬರಬೇಕು. ಅದರ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಒಂದು ಸಂತೆ ಅಂತ ಏರ್ಪಡಿಸಿದ್ದೇವೆ ನಾವು ಆರಂಭದಲ್ಲಿ. ಈಗ ಅದು ಬಹಳ ದೊಡ್ಡದಾಗಿ ಬೆಳೆದಿದೆ. ಎಲ್ಲ ಈ ಪರಂಪರೆಯ ವಸ್ತುಗಳನ್ನು ಮಾರ್ತಾ ಇದ್ದವರು ಹೇಗೆ ನೀವು ಈಗ ಮೋದಿಯವರು ಯಾವಾಗಲೂ ಆತ್ಮನಿರ್ಭರ ಭಾರತ ಅಂತ ಹೇಳಿದ್ದಾರೆ ತನ್ನಿ, ಅದನ್ನು ನಾವು ಪೋಷಿಸಬೇಕು. ನಮ್ಮಲ್ಲಿ ಅಂತಹ ವಿಚಾರಗಳು ನಮ್ಮ ಹಳ್ಳಿಗಳಲ್ಲಿ ಉಂಟು. ಅಂಥವರೆಲ್ಲ ಬಂದಿಲ್ಲ ಅಂಗಡಿಗಳನ್ನು ಇಟ್ಟು ತನ್ನ ಹೊಟ್ಟೆಯವರಿಗೂ ಹೊರೆದಾಗೂ ಆಯಿತು, ಅದನ್ನು ತಿಳಿಸಿದಾಗ ಆಯಿತು ಈಗಿನ ಮಕ್ಕಳಿಗೆ ಅಂತ ಒಂದು ಸಂತೆ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ. ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದ ಪುರುಷರ ಮಹಿಳೆಯರ ದೈಹಿಕ ಕ್ಷಮತೆಯನ್ನು ತೋರಿಸಬೇಕು ಅವರು. ಈಗ ಜಿಮ್ಮುಗಳೆಲ್ಲ ಆಗಿದೆ, ಹಿಂದೆ ಅದಿರಲಿಲ್ಲ. ಜಾತ್ರೆಗಳಲ್ಲಿ ಶಕ್ತಿಗಳು ಇತ್ತು, ಅದನ್ನು ಕೂಡ ಇಲ್ಲಿ ಆರಂಭಿಸಿದೆವು. ಒಂದು ಅಷ್ಟು ಜನ ಕುತೂಹಲಿಗಳು ಬಂದು ಭಾಗವಹಿಸ್ತಾರೆ, ಅದನ್ನು ಕೂಡ ಏರ್ಪಡಿಸಿದ್ದೇವೆ. ಇದೆಲ್ಲ ಯಶಸ್ವಿ ಆಗಬೇಕು. ಪುನರಪಿ ಮುಂದಿನ 12 ವರ್ಷಕ್ಕೆ ಗುತ್ತಿನ ಮನೆಯ ಕೆಲಸವನ್ನು ವೈದ್ಯನಾಥಾದಿ ಪಂಚದೇವತೆಗಳ ಅನುಗ್ರಹದಿಂದ ಮುಂದುವರಿಸಬೇಕು. ಅದರ ಜೊತೆಯಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನಡೀತಾ ಉಂಟು ಈಗ ಗುತ್ತಿನ ಮನೆಯಿಂದ. ಈ ಗುತ್ತಿನ ಮನೆ ಹಿಂಭಾಗದಲ್ಲಿ ಫಲ್ಗುಣಿಯ ತಟಾಕದಲ್ಲಿ ಶತಶತಮಾನಗಳ ಹಿಂದೆ ಮಹಾ ಸಾಧಕೊಪ್ಪ ಬಂದು ಸಾಧನೆ ಮಾಡಿ ಪ್ರತಿಷ್ಠಾಪಿಸಿದಂತಹ ಮಹಾಕಾಲೇಶ್ವರ ಸಾನ್ನಿಧ್ಯ. ಉತ್ತರ ಭಾರತದ ಉಜ್ಜಯಿನಿ ಬಿಟ್ಟರೆ ದಕ್ಷಿಣ ಭಾರತದ ಮೊದಲ ಸಾನ್ನಿಧ್ಯ ಇದು. ಅದು ಕಾಲಗರ್ಭದಲ್ಲಿ ಉರುಳಿ ನೀರಲ್ಲಿ ಸೇರಿತ್ತು. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ನಿತ್ಯಾನಂದರು ತಮ್ಮ ಅಪೂರ್ವ ತಪೋಬಲದಿಂದ ಅದರ ಇರುವಿಕೆಯನ್ನು ಗುರುತಿಸಿಕೊಂಡು ಅದನ್ನು ಹಿಂದೆ ದೊಡ್ಡ ಮೃಣ್ಮಯ ಲಿಂಗ ಇತ್ತಂತಲ್ಲಿ 35 ಅಡಿ ಎತ್ತರದ್ದು. ಒಬ್ಬ ಉಜ್ಜಯಿನಿಂದ ಬಂದಂತಹ ಮಹಾಕಾಲ ಸನ್ಯಾಸಿ ಎಂಬ ತಪಸ್ವಿ ಇಲ್ಲಿ 35 ವರ್ಷ ಇದ್ರು ಅಂತೇಳಿ ಅದಕ್ಕೆಲ್ಲ ಕುರುಹು ಎಲ್ಲ ಕೊಟ್ಟಿದ್ದಾರೆ ಅವರು. ಅದನ್ನು ಪುನರಪಿ ನಿರ್ಮಾಣ ಮಾಡಬೇಕು ಈ ಕಾಲಕ್ಕೆ ಪೂರಕವಾಗಿ ಅಂತ ಹೇಳಿ ಅದರ ಕೆಲಸವು ಆಗ್ತಾ ಉಂಟು. ಏಕಶಿಲಾ ವಿಗ್ರಹ 40 ಅಡಿ ಎತ್ತರದ್ದು, 6 ಹಸ್ತಗಳುಳ್ಳ ಮಹಾಕಾಲನ ಏಕಶಿಲಾ ವಿಗ್ರಹ ಕೆಲಸ ಆಗ್ತಾ ಉಂಟು. ಶಿಲೆ ಬಂದಿದೆ. ಉಳಿದ ಕೆಲಸಗಳೆಲ್ಲ 75-80% ಕೆಲಸಗಳಾಗಿದೆ. ಕಾಲನ ಸಂಕಲ್ಪದಂತೆ ಅದರ ಹತ್ತಿರವೇ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗ್ತಾ ಉಂಟು. ಅವರು ಎಣಿಸಿದ ಕೆಲಸ, ಅದು ಸೇತುವೆ ಕೆಲಸ ಆಗ್ತಾ ಉಂಟು. ಆ ಜವಾಬ್ದಾರಿ ಕೂಡ ಉಂಟು. ಅದು ಕೂಡ ಮುಂದಿನ 1 ವರ್ಷದಲ್ಲಿ ಪ್ರತಿಷ್ಠೆ ಆಗಬೇಕು. ಇಂಥ ಒಂದು ಜವಾಬ್ದಾರಿಯನ್ನು ನನ್ನ ಎಲ್ಲ ಇಲ್ಲಿ ಕೂತಿರುವಂಥವರು ಇವತ್ತು ಅಷ್ಟು ಜನ ಬಂದಿದ್ದಾರೆ. ಇದಕ್ಕೆ ತುಂಬ ಜನರ ಸಹಕಾರ ಇಲ್ಲಿ ದಿನ ಸಹಜವಾಗಿ ಸಮಾಜದಲ್ಲಿ ವ್ಯವಸ್ಥೆಯನ್ನು ಪುನರ್ಕಟ್ಟುವಾಗ ಟೀಕೆಗಳು ವಿರೋಧಗಳು ಬಂದೇ ಬರ್ತವೆ. ಅದನ್ನು ತುಂಬ ಎದುರಿಸಿದ್ದೇನೆ ನಾನು. ಆದರೆ ಪ್ರಾಂಜಲ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇನೆ. ಯಾರಲ್ಲಿ ವಿರೋಧವನ್ನು ನಾನು ವ್ಯಕ್ತಪಡಿಸಲಿಲ್ಲ. ಅವರು ವಿರೋಧ ಕಟ್ಟಿದ್ದಾರೆ ನನ್ನಲ್ಲಿ. ಸಹಜ. ಪ್ರಾಚೀನ ರಾಜ್ಯಶಾಸ್ತ್ರ ಹೇಳ್ತದೆ, ಒಂದು ಹೋದ ವ್ಯವಸ್ಥೆಯನ್ನು ಪುನರ್ಕಟ್ಟುವಾಗ ಆ ರೀತಿ ಬರ್ತದೆ, ಅದನ್ನು ಎದುರಿಸಬೇಕು ನಾವು ಅಂತೇಳಿ. ನನ್ನ ಗುರುಗಳು ಆತ್ಮಬಲವನ್ನು ಗುರುಗಳು ವೈದ್ಯನಾಥರು ಒದಗಿಸಿದ್ರಿಂದ ಇಲ್ಲಿ ಕೂತವರೆಲ್ಲ ಒಂದು ಧರ್ಮಾಡಳಿತ ಮನೆತನದವರು. ಅವರ ಸಹಕಾರದಿಂದ ಇಷ್ಟೆಲ್ಲ ಕೆಲಸ ನನ್ನಿಂದ ಆಗುವುದನ್ನು ಸಾಗರದಲ್ಲಿ ಒಂದು ಬಿಂದು ನೀರಿನಂತೆ ಮಾಡಿದ್ದೇನೆ. ಮುಂದಕ್ಕೆ ದೈವ ಸಂಕಲ್ಪ. ಆದ್ದರಿಂದ ತಮ್ಮ ಸಹಾಯ, ತಮ್ಮ ಸಹಕಾರ ಇದಕ್ಕೆ ಅಗತ್ಯ. ಯಾಕೆ ಹೇಳುವುದು ಅಂತ ಹೇಳಿದ್ರೆ, ನನ್ನ ವ್ಯಕ್ತಿಗತ ಪ್ರಚಾರ ನಾನು ಬಹಳ ಹಿಂದು, ನಾನು ಅದರಲ್ಲಿ ಇಲ್ಲ. ಆದರೆ ಈ ಗುತ್ತಿನಲ್ಲಿ 1700 ಈ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1720 ಧರ್ಮಾಡಳಿತ ಮನೆಗಳುಂಟು. ಅದು ಗುತ್ತಾಗಲಿ, ಬೀಡಾಗಲಿ, ಭಾವ, ಬರಿಕೆ, ಪರಡಿ, ಮಾಗಂದಡಿ. ಅದರಲ್ಲಿ 400 ಮನೆಗಳು ನಾಶ ಆಗಿ ಹೋಯಿತು. ನೋಡಿ, ನಮ್ಮ ಪರಂಪರೆ ಹಾಳಾಯಿತು. ಅದು ಉಳಿದ ಮನೆಗಳಾಗ ಅದು ಪ್ರೇರಣೆಯಾಗಿ ಆ ಮನೆತನಗಳು ಈ ರೀತಿ ಹೊರಟ್ರೆ ಸಮಾಜ ಎಷ್ಟು ಸಮೃದ್ಧಿ ಆದೀತು. ಅವರು ನಮ್ಮಂತಹ ಚಾವಡಿಯ ದೈವಗಳು ಅಷ್ಟು ಕಾರಣಿಕಮಯತ್ತು ಅಂತ ಒಂದು ಪ್ರೇರಣೆ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವೈಯಕ್ತಿಕವಾದ ಶ್ಲಾಘನೆ, ವೈಯಕ್ತಿಕವಾದ ಪ್ರಚಾರದಿಂದ ಅಲ್ಲ, ಉದ್ದೇಶ ಈಡೇರಬೇಕು, ಧರ್ಮ ಸ್ಥಾಪನೆ ಆಗಬೇಕು. ಅದರಿಂದ ತಾವು ಇದಕ್ಕೆ ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಪ್ರೇರಣೆ ಆಗಬೇಕು. 10 ವರ್ಷದಿಂದ ನ್ಯಾಯ ಆಗಿ 2 ತಲೆಮಾರು ಅದರಲ್ಲಿ ಯಾರು ಕೇಸ್ ಮಾಡಿದವರು ಅವರ ಮಗ ಯಾರು ಇರಲಿಲ್ಲ. ಪೊಲೀಸ್ ಸ್ಟೇಷನ್ನವರಿಗೆ ಬಹಳ ತೃಪ್ತಿ ಉಂಟು, ಇಂಥದ್ದು ಇಲ್ಲೇ ಮುಗಿದ್ರೆ ನಮಗೆ ಸ್ವಲ್ಪ ನೆಮ್ಮದಿ ಅಂತ ಹೇಳಿ. ಅಂತ ನ್ಯಾಯಗಳು ಮುಗಿದು ಇಲ್ಲಿ ನ್ಯಾಯ ತೀರ್ಮಾನ ಅಂತ ಹೇಳಿದ್ರೆ ಖಾಲಿ ಮಾತು ಮಾತ್ರ ಅಲ್ಲ, ಇಲ್ಲೊಂದು ಅದಕ್ಕೆ ಬೇಕಾದಂಥ ಬರಹವನ್ನು ಬರೆಯಲಾಗ್ತದೆ. ಪ್ರಾಚೀನ ನ್ಯಾಯಶಾಸ್ತ್ರ ಪ್ರಕಾರ ಒಂದು 10-60 ಪೇಜ್ ಬರೀತೇವೆ ನಾವು. ಅದಕ್ಕೆ ಪಂಚರ ಮತ್ತು ನನ್ನ ಮುದ್ರೆ ಆಗಿ ಅದನ್ನು ಕೋರ್ಟಿಗೆ ಕೊಡಲಾಗ್ತದೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳಿದ್ದುಂಟು, ಮಾನ್ಯ ನ್ಯಾಯಾಧೀಶರು ಯಾರು ಬರೆದದ್ದು, ಇಲ್ಲಿ ಎಲ್ಲಿ ತೀರ್ಮಾನ ಆಯಿತು ಅಂತೇಳಿ. ಆ ರೀತಿ ಆಧಾರ ಕೊಟ್ಟೇ ಬರೆಯುವುದು. ನಾನು ಪ್ರಾಚೀನ ನ್ಯಾಯಶಾಸ್ತ್ರದ ಪಾಠವನ್ನು ಮನನ ಮಾಡಿದವು ನನ್ನ ಗುರುಗಳಿಂದ. ಅದರಿಂದ ಯಾವುದೇ ವಿರೋಧ ಇಲ್ಲಿವರೆಗೆ ಅಂತದ್ದು ಬರಲಿಲ್ಲ. ಅಲ್ಲಿ ಒಂದು ಸ್ಪಷ್ಟ, ಈ ದೇಶದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಇಲ್ಲಿ ನ್ಯಾಯ ತೀರ್ಮಾನ ಆಗುವುದು. ಯಾವುದೇ ಗುತ್ತಿನ ಮನೆ ಆಗಲಿ, ಬೀಡಿನ ಮನೆ ಆಗಲಿ, ಆ ದೇಶದ ಸಂವಿಧಾನ ದೊಡ್ಡದು. ಆ ಕಾಲಕ್ಕೆ ಆ ದೇಶದ ಸಂವಿಧಾನ ರೂಪಿಸಿದ ಕಾನೂನು ದೊಡ್ಡದು. ಅದಕ್ಕೆ ಗೌರವ ಕೊಟ್ಟೆ, ಯಾರನ್ನೂ ಶೋಷಿಸದೆ ಆ ಚೌಕಟ್ಟಿನೊಳಗೆ ವಾದಿ ಪ್ರತಿವಾದಿಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಧರ್ಮ ದೇವತೆಗಳನ್ನು ಮಾಡಿಯೇ ಮಾಡ್ತಾರೆ ಅವರು. ಅದು ಮುಗೀತದೆ. ಅದನ್ನು ಮುಂದಕ್ಕೆ ಆ ನ್ಯಾಯ ಹುಟ್ಟಿಕೊಳ್ಳುವುದೇ ಇಲ್ಲ.
ಇಲ್ಲಿ ಮುಟ್ಟಿದ ನೀವು ಇನ್ನೊಮ್ಮೆ ನಿಮ್ಮನ್ನು ಕರೀತೇನೆ, ಕಾಲೆ ಅದಕ್ಕೆಂದಲೇ ಕರೀತೇನೆ. ಇಲ್ಲಿ ತೀರ್ಮಾನ ಆದ ನ್ಯಾಯದ ವಾದಿ ಪ್ರತಿವಾದಿಗಳ ಹತ್ರ ನೀವು ಅಭಿಪ್ರಾಯವನ್ನು ಕೇಳ್ಬೋದು. ಪ್ರಾಚೀನ ನ್ಯಾಯಶಾಸ್ತ್ರ ಲಿಖಿತವಾಗಿ ಗೋಬಿಲರು ಬರೆದ ನ್ಯಾಯಶಾಸ್ತ್ರ ಉಂಟು, ಚಾಣಕ್ಯರು ಬರೆದ ನ್ಯಾಯಶಾಸ್ತ್ರ ಉಂಟು, ಬೇರೆ ಬೇರೆ ರಾಜ ಪೃಥ್ವಿ ಬರೆದ ನ್ಯಾಯಶಾಸ್ತ್ರಗಳುಂಟು. ನ್ಯಾಯಶಾಸ್ತ್ರ ಅಂತ ಹುಟ್ಟಿಕೊಂಡದ್ದೇ ಎಲ್ಲರೂ ಒಂದೇ ಲೆಕ್ಕ ಗಲಾಟೆ ಮಾಡಿಕೊಂಡು ಅಶಕ್ತ ಸತ್ತು ಶಕ್ತನು ಮಾತ್ರ ಬದುಕುವ ಪರಿಸ್ಥಿತಿ ಬಂದಾಗ ನ್ಯಾಯಶಾಸ್ತ್ರ ಹುಟ್ಟಿಕೊಂಡದ್ದೇ ಈ ಭರತ ಭೂಮಿಯಲ್ಲಿ. ಅಲ್ಲಿಂದ ಇಡೀ ಜಗತ್ತಿಗೆ ಹೋದದ್ದು. ಅದರಲ್ಲಿ ಈಗ 400 ಚಿಲ್ಲರೆ IPC ಉಂಟು, 500 ಚಿಲ್ಲರೆ IPC ಉಂಟು, 400 ಚಿಲ್ಲರೆ CPC ಉಂಟು. ಆದರೆ ಪ್ರಾಚೀನ ನ್ಯಾಯಶಾಸ್ತ್ರದಲ್ಲಿ 182 ಮಾತ್ರ ಇರುವುದು IPC CPCಗಳು. ಅದರಲ್ಲಿ ಆತ್ಮೋದ್ಧಾರ ಸೇರಿ. ಇದು ವಿಶೇಷ ನ್ಯಾಯಶಾಸ್ತ್ರದ. ಅದರಲ್ಲಿ ಆತ್ಮೋದ್ಧಾರವೂ ಉಂಟು. ವೃತ್ತಿ ಪ್ರಭಾಕರ ಅಂತ ಬರೆದಿಟ್ಟಿದ್ದಾರೆ ಅದನ್ನು. ನೀವೀಗ ಕೇಳ್ತೀರಿ ಕರ್ನಾಟಕ ಲಾ ಜನರಲ್, ಸುಪ್ರೀಂ ಕೋರ್ಟ್ ಲಾ ಜನರಲ್ ಅಂತ SLJ KLJ ಉಂಟು. ಅದರಲ್ಲಿ ಹಾಗಲ್ಲ, ವೃತ್ತಿ ಪ್ರಭಾಕರ ಅಂತ ಹೇಳಿದ್ರೆ ಬರೆದಿದ್ದಾರೆ ಅದರಲ್ಲಿ. ಅದರಲ್ಲಿ ವಕೀಲನ ಹೆಸರು ಕಡಮಣಿ ಅಂತ ಹೇಳಿ. ನ್ಯಾಯದ ಬಗ್ಗೆ ಗೊತ್ತಿದ್ದವ, ವಾದಿಯ ನ್ಯಾಯದ ಬಗ್ಗೆ ಸಂಪೂರ್ಣ ಅರಿವುಳ್ಳವ ಅಲ್ಲಿ ವಾದ ಮಾಡಬೇಕು, ಅದಕ್ಕೆ ಕಡಮಣಿ ಅಂತ ಹೇಳೋದು. ಪ್ರತಿವಾದಿಯ ನ್ಯಾಯವನ್ನು ಹೇಳುವ ಆತನೂ ಅದರ ಒಂದು ಭಾಗವಾಗಿರ್ಬೇಕು, ಆತನಿಗೆ ಹೆಸರು ಕಡಮಣಿ ಅಂತ ಹೇಳಿ. ಆಮೇಲೆ ಪಂಚರು, ನೀವು ಕೇಳಿರ್ಬೋದು ಪಂಚಾತಿಕೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಯಾರಿಗದರ ಅರ್ಥ ಗೊತ್ತಿಲ್ಲ. 4 ಮೂಲೆಯಲ್ಲಿ 4 ಆ ವಿಚಾರದ ಬಗ್ಗೆ ತಿಳಿದವರು, ಒಂದು ಚೌಕ. ಪಂಚ ಆಯತದ 5ನೇಯವ ನ್ಯಾಯಾಧೀಶ, 4 ಬಿಂದುಗಳು ಸುತ್ತ, ಮಧ್ಯದಲ್ಲಿ ನ್ಯಾಯಾಧೀಶ, ಅದ ಗಡಿಕಾರ. ಹಾಗಾದ್ರೆ ನ್ಯಾಯ ಮುಗಿಯುವುದು ಹೇಗೆ? ಈ ವಿಚಾರದಲ್ಲಿ ಗೊತ್ತಿದ್ದಂತಹ ಆ ಊರಿನ ಗುತ್ತಿನವರನ್ನು ಕರೀತೇನೆ ನಾನು. ಆ ಊರಿನ ಗುತ್ತಿನವರನ್ನು ಪಂಚರಾಗಿ ಕೂರಿಸಿ ಇಲ್ಲಿ ನ್ಯಾಯವನ್ನು ಮುಗಿಸುವುದು. ದ್ವಂದ್ವತೆಗೆ ಅವಕಾಶವೇ ಇಲ್ಲ ಅಲ್ಲಿ. ನೀವು ಬೇಕಾದ್ರೆ ಇನ್ನೊಮ್ಮೆ ಹೇಳ್ತೇನೆ, ಬರ್ಬೋದು, ನೋಡ್ಬೋದು. ಹೆಚ್ಚು ಹೊತ್ತು ಹೋಗುವುದಿಲ್ಲ. ಅವರನ್ನು ಒಟ್ಟಾಗಿ ಕೂರಿಸಿ ನೋಡಿ ಈಗಿನ ನ್ಯಾಯ ಹೇಗೆ ಹೇಳಿ, ನಾವು ದೂಷಿಸುವುದಲ್ಲ. ಈಗಿನ ನ್ಯಾಯಗಳು ಗೆದ್ದವ ಸೋತ, ಸೋತವ ಸತ್ತ ಅಂತ ಇರುವುದು. ಪ್ರಾಚೀನ ನ್ಯಾಯಶಾಸ್ತ್ರದಲ್ಲಿ ಗೆದ್ದವನು ಸೋಲುವುದಿಲ್ಲ, ಸೋತವನು ಗೆಲ್ಲುವುದಿಲ್ಲ. ಮುಂದಕ್ಕೆ ಆ ನ್ಯಾಯ ಹುಟ್ಟುವುದಿಲ್ಲ. ನ್ಯಾಯ ತೀರ್ಮಾನದ ಉದ್ದೇಶ ಏನಿರಬೇಕು? ಆ ನ್ಯಾಯ ಮುಂದಕ್ಕೆ ಹುಟ್ಟಲೇಬಾರದು. ನಿನ್ನೆವರೆಗೆ ರಾಮ ಲಕ್ಷ್ಮಣರು ಒಟ್ಟಿಗೆದ್ದು, ನಿನ್ನೆ ಲಕ್ಷ್ಮಣನ ಒಂದು ಆಕಳು ಹೋಗಿ ರಾಮನ ಭೂಮಿಯ ಪೈರು ತಿಂದಿತ್ತು, ಶುರುವಾಯಿತು ಗಲಾಟೆ. ನಿಮಗೆ ತಿಳಿದಿರ್ಬೋದು ಆ ನ್ಯಾಯ ಎಲ್ಲಿಗೆ ಹೋಯಿತು, ಎಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಹಾಗಾದ್ರೆ ರಾಮನ ಭೂಮಿಗೆ ಲಕ್ಷ್ಮಣನ ಆಕಳು ಹೋಗಿ ಪೈರು ತಿನ್ನಲಿಕ್ಕೆ ಒಂದು 3 ಕಾರಣ ಇರಬೇಕು, ಮೂಲ ಕಾರಣ. ಕಾರಣವನ್ನು ಹುಡುಕುವುದೇ ಪ್ರಾಚೀನ ನ್ಯಾಯಶಾಸ್ತ್ರ. ಗೊತ್ತಾಯ್ತಾ? ಆ ಕಾರಣ ಹುಡುಕಿ ಅದಕ್ಕೆ ಅಲ್ಲಿಂದ ಪರಿಹಾರ ಮಾಡುದು. ಅವತ್ತು ಅಲ್ಲಿ ಕಣ್ಣಿಗೆ ಮಾತ್ರ ಕಾಣುದು, ಆಕಳು ಹೋಗಿ ಪೈರು ತಿಂದು ಗಲಾಟೆ ಆಗುದಲ್ಲ. ಅದಕ್ಕೆ ಬೇರೆ ಪೂರ್ವಾಗ್ರಹವಾದ ಕಾರಣ ಇರ್ತದೆ ಒಂದು ನ್ಯಾಯಕ್ಕೆ. ಒಂದು ನ್ಯಾಯ ಸಡನ್ ಹುಟ್ಟುಕೊಳ್ಳುವುದಿಲ್ಲ. ದೈವಿಕವಾದ ಚಿಂತನೆಗಳು ಉಂಟು ಅದರಲ್ಲಿ. ಅದನ್ನು ಪರಿಹರಿಸಿಕೊಂಡು ನ್ಯಾಯ ಮುಗಿದಾಗ ನ್ಯಾಯ ಹುಟ್ಟುಕೊಳ್ಳುವುದಿಲ್ಲ ಮುಂದಕ್ಕೆ. ಮತ್ತೆ ನನ್ನ ಗುರುಗಳು ಯಾರು ಅಂತ ಹೇಳಿದ್ರೆ ಚಿಕ್ಕಮಗಳೂರು ವೇದ ವಿಜ್ಞಾನ ಮಂದಿರದ ಪೂರ್ವೋತ್ತರ ಮೀಮಾಂಸಕ ಬ್ರಹ್ಮರ್ಷಿ KS ನಿತ್ಯಾನಂದರು. ನನ್ನನ್ನು ಇಷ್ಟು ಬೆಳೆಸಿದವರೇ ಅವರು. ನಾನು ಹೇಳಿದ್ದಲ್ಲ ಆಗ, ಗಡಿಕಾರ ಅಂತ ಹೇಳಿದ್ರೆ ಯಾರು ಹೇಳಿ ಅಂತ ಹೇಳಿದ್ದೇನೆ. ಶತ ಅದೇ 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 ಅದರಲ್ಲೇ ಬರುವುದು ಉತ್ತರ. ಅದರಲ್ಲಿ ಹೇಳಿದೆ ನಾನು. ಕ್ಷತ ತಾರ ಇದ್ದಿತಿ ಕ್ಷತ್ರಿಯ ಅಂತ ಹೇಳು. ಕ್ಷತ್ರಿಯ ಯಾರು ಹೇಳಿ? ಯಾವುದು ಬಂದರೂ ಎದೆಗಡದೆ ಎದುರಿಸಿ ಸಮಾಜದ ಹಿತವನ್ನು ಕಾಯುವುದು, ರಕ್ಷಣೆಯನ್ನು ಕೊಡುವುದು. ಆಚಾರದಲ್ಲಿ ಕ್ಷತ್ರಿಯನಾಗಿ, ಬ್ರಾಹ್ಮಣನಾಗಿ, ಜ್ಞಾನವನ್ನ ಗೇಮೆ ಮಾಡಿ ಸಮಾಜ ಪೋಷಣೆಯಲ್ಲಿ ವೈಶ್ಯನಾಗಿ, ಯಾರಿಗೆ ಏನು ಸಲ್ಲಬೇಕು ಅದನ್ನ, ಯಾರಿಗೆ ಏನು ಕೊಡ್ಬೇಕು ಅದನ್ನು ಸಮರ್ಥವಾಗಿ ಕೊಡುವಾಗ ವ್ಯವಹರಿಸಬೇಕು. ನಡೆಯಲ್ಲಿ ಕ್ಷತ್ರಿಯನಾಗಿ, ನುಡಿಯಲ್ಲಿ ಶೂದ್ರನಾಗಿ ಅಂತ ಹೇಳಿದ್ರೆ ಏನು ಹೇಳಿದ್ದು? ಎಲ್ಲಿ ಬೈಬೇಕಲ್ಲಿ ಬೈಬೇಕಾದ. ಈ 4 ಅಳವಡಿಸಿಕೊಂಡು ಸದಾ ಎಚ್ಚರಿಕೆಯಿಂದ ಕಾಯುತ್ತಾ ಅಂತ ಹೇಳಿದೊಂದು ಶಬ್ದ. ಸದಾ ಎಚ್ಚರಿಕೆಯಲ್ಲಿ ಇರ್ಬೇಕು. ಎಚ್ಚರಿಕೆ ಏನಾಗ್ಬೇಕು ಹೇಳಿ? 16 ಆಯಾಮದಲ್ಲೂ ಆತನ ಆಹಾರದ ಮೇಲೆ ಆತನಿಗೆ ಹಿಡಿತಬೇಕು. ಅದೇ ನಿಯಮ. ಯಾವುದು ತಿಂದ್ರೆ ಅವನಿಗೆ ಮುಂದಕ್ಕೆ ಜಡತ್ವ ಬರ್ತದೆ, ಅದನ್ನು ನಾವು ತ್ಯಜಿಸ್ಬೇಕು. ನಿಯಮ ಅಷ್ಟೇ, ಬೇರೆಲ್ಲ ನಾವು ಸೃಷ್ಟಿ ಮಾಡಿಕೊಂಡದ್ದು. ಈ ಎಚ್ಚರಿಕೆಯಿಂದ ಕಾಯುವಂತ ನಿಯಮಕ್ಕೆ ಆತನ ಶರೀರವನ್ನು ಜೋಡಿಸಿಕೊಳ್ಬೇಕು. ಇದೇ ನಿಯಮ, ಬೇರೆ ಯಾವುದಲ್ಲ. ಅಲ್ಲದ ಆಹಾರ ತಿಂದರೆ ಜಡತ್ವ ಪ್ರಾಪ್ತಿ ಆಗ್ತದೆ, ಆಲಸ್ಯ ಪ್ರಾಪ್ತಿ ಆಗ್ತದೆ, ಮರವು ಪ್ರಾಪ್ತಿ ಆಗ್ತದೆ, ಕ್ರೋಧ ಪ್ರಾಪ್ತಿ ಆಗ್ತದೆ, ತಾಮಸಿಕತೆ ಪ್ರಾಪ್ತಿ ಆಗ್ತದೆ. ಅದೆಲ್ಲ ಬರಬಾರ್ದು. ಅನ್ನಾಧ್ಯಾಯತೆ ಬುದ್ಧಿ ಅಂತ ಹೇಳಿತ್ತು. ನೀನು ತಿನ್ನುವ ಆಹಾರದ ಮೇಲೆ ನಿನಗೆ ಬುದ್ಧಿ, ಋಗ್ವೇದ ಹೇಳಿತ್ತು, ನಾನು ಹೇಳಿದ್ದಲ್ಲ. ನೀನು ತಿನ್ನುವ ಬುದ್ಧಿಯ ಮೇಲೆ, ಆಹಾರದ ಮೇಲೆ ನಿನಗೆ ಬುದ್ಧಿ ಉಂಟಾಗ್ತದೆ ಅಂತ ಹೇಳಿತ್ತು ವೇದ. ಅದರ ಆಹಾರವನ್ನು ನಿಯಮವನ್ನು ಪಾಲಿಸಿಕೊಂಡು ಬದುಕಿದವ ಆದರ್ಶ ಗಡಿಕಾರನಾಗಿ ಬಾಳ್ತಾನೆ.
ಸದಾ ಎಚ್ಚರಿಕೆಯಿಂದ ಕಾಯುತ್ತಾ ಸಹಜ ಮುಕ್ತಿ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡುವ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ದು. ಇಲ್ಲಿ ಸರಿ ತಿಳ್ಕೊಳ್ಳಿ, ಅವು ಏನು ಆಕಾಶದಿಂದ ಇಳಿದವಲ್ಲ. ಸಹಜ ಮುಕ್ತಿ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡುವ, ಸಹಜವಾಗಿ ಮುಕ್ತಿ ಸಿಗ್ತದೆ ಅವನಿಗೆ. ಅವ ಧರ್ಮಬದ್ಧವಾದ ಸೋಷಿಯಲ್ ವರ್ಕರ್. ಇವತ್ತು ಸೋಷಿಯಲ್ ವರ್ಕರ್ ಮಾತ್ರ ನೋಡಿದ್ದೀರಿ ನೀವು. ಧರ್ಮಬದ್ಧ ಸೋಷಿಯಲ್ ವರ್ಕರ್ ಯಾರು ಅಂತ ಹೇಳಿದ್ರೆ ಆತ ಗಡಿಕಾರ. ಈ ಲಕ್ಷಣಗಳಲ್ಲಿ ಬದುಕೊಂಡಿರುವ ಅವ ಇರುವ ಮನೆಯೇ ಗುತ್ತಿನ ಮನೆ. ಅವನಿಗೆ ವಾಸಕ್ಕೆ ಒಂದು ಸ್ಥಾನ ಬೇಕು. ಕುಟುಂಬದವರಿಂದ ಆಧ್ಯಾತ್ಮವಾಗಿ ಒಳಗುಳಿದ್ರು ಆತನ ಹೆಂಡತಿ ಮಕ್ಕಳನ್ನ ಸಾಕಿಕೊಂಡು ತನ್ನ ಸ್ವಂತ ದುಡಿಮೆಯಿಂದ ಸಾಕಿಕೊಂಡು ಕೃಷಿ ಕಾಯಕವನ್ನು ಮಾಡಿಕೊಂಡು ನಿತ್ಯ ಪಂಚದೈವ ಆರಾಧನೆ ಮಾಡಿಕೊಂಡು ಚಾವಡಿಗೆ ಬಂದ ಆರ್ತರಿಗೆ ಸಹಾಯ ಮಾಡಿಕೊಂಡು ಕಷ್ಟವನ್ನು ಪರಿಹಾರಕೊಂಡು ಮಾಡಿಕೊಂಡು ಬದುಕುವ. ಹಾಗಾದ್ರೆ ಏನು ಬೇಕು ಹೇಳಿ? ಅವರಲ್ಲಿ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ ನಿಯಮ. ಅದಕ್ಕೆ ಅವ ದೀರ್ಘಾಯುಷ್ಯ ಆಗಬೇಕು. ಅದಕ್ಕೆ ಆಹಾರ ನಿಯಮ ಯಾಕೆ ತಂದರು? ಮಡೆ ಮಹಿಳೆಗೆಲ್ಲ ವಿಷ ಪ್ರಯೋಗಗಳಾಗ್ತಾ ಇದ್ದವು. ಈ ರೀತಿ ಬದುಕುವಾಗ ವಿಷ ಎಲ್ಲ ಪ್ರಯೋಗಗಳಾಗ್ತಾ ಇದ್ವು ಆಹಾರಕ್ಕೆ ಹಾಕಿ. ಅದಕ್ಕೋಸ್ಕರ ನನಗೆ ಆಹಾರ ನಿಯಮವನ್ನು ತಂದರು. ಇಂಥಲ್ಲಿಯೇ ಊಟ ಮಾಡು, ಇಂಥದ್ದೇ ಆಹಾರ ತಿನ್ನು, ಇಂಥಲ್ಲಿಯೇ ತಿನ್ನು ಅಂತೇಳಿ. ಬೇರೆ ಯಾವುದಕ್ಕೂ ಬರಲಿಲ್ಲ. ಮಡೆ ಮಹಿಳೆ ಅಂತ ಹೇಳಿದ್ರೆ ಏನು ಹೇಳಿ? ಹಾಳು ಮಾತೆ ಮಡೆ, ಹಾಳು ನಡೆಯೇ ಮೈಲಿಗೆ, ಬೇರೆ ಏನಿಲ್ಲ. ಈ ಧರ್ಮಸ್ಥಳದಲ್ಲಿ ಅದು ಬೀಡಿನ ಮನೆ, ಅಲ್ಲಿ ನ್ಯಾಯ ಕೊಡ್ತಾ ಇದ್ರು. ಈಗ ಏನು ಅಂತ ಗೊತ್ತಿಲ್ಲ. ಮಂಜುನಾಥನ ಎದುರು ಕೂಡ ಇವತ್ತು ಉಯಿಲಿಡುವುದು ಸಂಪ್ರದಾಯ ಉಂಟು. ಎಲ್ಲ ಗುತ್ತಿನ ಮನೆಗಳಿಗೆ ಹೆಸರೇ ಬಂದ ನೋಡಿ. 3500 ವರ್ಷಗಳ ಹಿಂದೆ ರಾಜ ಸುಧನ್ವ ತಂದಂತ ಒಂದು ಸಂವಿಧಾನ. ಒಂದು ಇಡೀ ರಾಷ್ಟ್ರಕ್ಕೊಬ್ಬ ಚಕ್ರವರ್ತಿ, ಸಮಗ್ರ ರಾಷ್ಟ್ರಕ್ಕೊಬ್ಬ ಚಕ್ರವರ್ತಿ. ಚಕ್ರವರ್ತಿಯ ಅಡಿಯಲ್ಲಿ 16, ಆ ಪ್ರದೇಶಕ್ಕೆ ಅನುಗುಣವಾಗಿ 16 ಮಹಾಮಂಡಲೇಶ್ವರರು. ಆ ಒಬ್ಬ ಮಹಾಮಂಡಲೇಶ್ವರ ಅಡಿಯಲ್ಲಿ 16 ಮಂಡಲೇಶ್ವರರು. ಆ ಒಬ್ಬ ಮಂಡಲೇಶ್ವರ ಅಡಿಯಲ್ಲಿ 16 ಅರಸರು. ಆ ಒಬ್ಬ ಅರಸನ ಅಡಿಯಲ್ಲಿ 16 ಬೀಡುಗಳು. ಆ ಒಬ್ಬ ಒಂದು ಬೀಡಿನ ಅಡಿಯಲ್ಲಿ 16 ಗುತ್ತುಗಳು. ಇದು ಪ್ರಾಚೀನ ಭಾರತದ ಸುಧನ್ವ ಮಾಡಿದಂತ ಅಧಿಕಾರ ವಿಕೇಂದ್ರೀಕರಣದ ಧರ್ಮಬದ್ಧ ವ್ಯವಸ್ಥೆ. ಇವತ್ತು ಅದನ್ನೇ ಹಳೆ ಮದ್ಯವನ್ನು ಹೊಸ ಬಾಟ್ಲಿಯಲ್ಲಿ ಹಾಕಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದೆಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅದನ್ನೇ ಹೇಳ್ತಾ ಇದ್ದೇನೆ. ಆದ್ರಿಂದ ನಾನು ಹೇಳುವುದು ಇಂಥದ್ದೇ ಯಾಕೆ ಗುತ್ತಿನ ಮನೆ ಆಡಳಿತದಲ್ಲಿ ಕೆಳಗಿನ ಭಾಗ, ಆದರೆ ಚಕ್ರವರ್ತಿಗೆ ಸಮಾನ ಆಗಿದ್ರು ಗುತ್ತಿನ ಮನೆಯವರು. ಅದಕ್ಕೆ ಬ್ರಿಟಿಷರು ಈ ದೇಶವನ್ನ ಸ್ವಾಧೀನ ಮಾಡಿ, ನನ್ನ ಆಧಾರ ಉಂಟು, ಮೊದಲು ಒಡೆದದ್ದೇ ಗುತ್ತಿನ ಮನೆಯನ್ನು. ಹಾಗೆ ಗುತ್ತುಗಳು ಶೋಷಣೆಯ ಬಿಂದುಗಳು ಅಂತಾಗಿ ಸಮಾಜದಲ್ಲಿ ವಿಶ್ವಾಸವನ್ನು ಕಳೆಗೊಂಡಿತು. ತಮಗೆ ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಗುತ್ತಿನವರು ಮಾಡಿದ್ರು. ಆಗ ಸುತ್ತದ ಸಮಾಜದಲ್ಲಿ ಸಹಜವಾಗಿಯೇ ಗುತ್ತಿನ ಮನೆಗಳ ಮೇಲೆ ಕೋಪ ಬಂತು. ಇವರು ವೈರಾಗಿ, ಇವರು ಅನ್ಯಾಯ ಮಾಡಿದ್ದೆಲ್ಲ ಬ್ರಿಟಿಷರು ಮಾಡಿಸಿದ್ರು. ಆ ರೀತಿಯಾಗಿ ಆ ಗುತ್ತಿನ ಮನೆಗಳೆಲ್ಲ ನ್ಯಾಯ ನಿರ್ವಹಿಸಿದಂಥ ಬೇಕಾದಷ್ಟು ಆಧಾರಗಳು ಈ ಜಿಲ್ಲೆಯಲ್ಲಿ, ದೇಶದ ಉದ್ದಗಲಕ್ಕೂ ಈ ಮನೆಗಳು. ಆದರೆ ಈ ಜಿಲ್ಲೆಯಲ್ಲಿ ಎಂತೆಂಥ ನ್ಯಾಯಗಳು ಮುಗಿದಂಥ ಉದಾಹರಣೆಗಳು ನನ್ನಲ್ಲಿ ಉಂಟು, ದಾಖಲೆ ಸಹಿತ. ಈಗ ಪುನರಪಿ ಆರಂಭಿಸಿದ್ದಿಲ್ಲ. ಎಲ್ಲ ಗುತ್ತಿನ ಮನೆಗಳು ನ್ಯಾಯವನ್ನು ಮಾಡ್ತಾ ಇದ್ರು. ಬಡಿಲ ಗುತ್ತಿನ ಮನೆ, ಗುಡ್ಡೆ ಗುತ್ತಿನ ಮನೆಗಳೆಲ್ಲ ಆ ಮನೆ ಒಬ್ಬ ಪ್ರತಿನಿಧಿ ಹೋಗಿ ಕೋರ್ಟಲ್ಲಿ ನ್ಯಾಯಾಧೀಶರು ತೀರ್ಮಾನ ಕೊಡುವಾಗ ಜೂರಿಯಾಗಿ ಕೂತ್ಕೊಳ್ಳಿಕ್ಕಿತ್ತು. ಜೂರಿ ಅಂತ ಹೇಳಿದ್ರೇನು? ಇದೇ ಪಂಚರ ಸ್ಥಾನಮಾನ ಇತ್ತು. ಎಲ್ಲಿ ಹೋಯ್ತು? ಇವತ್ತಿಗೂ ಗಡಿ ಆಗುವಾಗ ಅಲ್ಲಿ ಹೋಗಿ ತಿಳಿಸ್ಬೇಕು ಅಂತ ಉಂಟು. ಈಗ ಮೊನ್ನೆ ಗಡಿ ಆಗುವಾಗ ಹಾಗೆ ಆಗಿದೆ. ಹಾಗಾದ್ರೆ ಆ ಗುತ್ತಿನ ಮನೆಗಳ ತ್ಯಾಗ ಎಂಥದ್ದು, ಅವರ ನ್ಯಾಯಪರತೆ ಎಂಥದ್ದು? ಪ್ರತಿ ಊರಲ್ಲಿ ಹೋಗಿ ನೋಡಿ. ಅದಕ್ಕೆ ನಮ್ಮಲ್ಲಿ ಹೇಳುವುದು, ನಿಮ್ಮಿಂದ ಮಾತ್ರ ಸಾಧ್ಯ. ಈ ಪ್ರಜಾಪ್ರಭುತ್ವದ ಅಂಗ ಪತ್ರಿಕೆಗಳು ಈ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಇದು ಸಮಾಜಕ್ಕೆ ಒಳ್ಳೆ ನೆಮ್ಮದಿಯ ಬದುಕನ್ನು ನಮ್ಮ ಕಾಲದಲ್ಲದಿದ್ರು ನಮ್ಮ ಮಕ್ಕಳ ಕಾಲಕ್ಕೆ ಖಂಡಿತ ಕೊಡ್ತದೆ. ಇಲ್ಲಿ ಭಯ ಉಂಟು ದೈವದ್ದು. ಇಲ್ಲಿ ಯಾವ ಗಡಿಕಾರನು ತಪ್ಪಿ ಹೋಗುವುದಿಲ್ಲ, ಅದಕ್ಕೆ ಯಾವ ಸ್ವಾರ್ಥವೂ ಬರುವುದಿಲ್ಲ ದೈವಗಳೆದುರು. ಅಲ್ಲಿ ಕೂತವರಿಗೂ ಬರುವುದಿಲ್ಲ, ಆ ನ್ಯಾಯ ಕೊಡುವವರಿಗೂ ದೈವಗಳ ಭಯ ಇದ್ದೇ ಇರ್ತದೆ, ಅನುಗ್ರಹದ ಆಶೆ ಇರ್ತದೆ. ಆದರೆ ಈ ವ್ಯವಸ್ಥೆ ಬರಬೇಕು. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಜಿಲ್ಲೆಯ ಉದ್ದಗಲಕ್ಕೂ ಇತ್ತು. ಗುತ್ತಿನ ಮನೆಗಳ ನ್ಯಾಯ ನಿರ್ವಹಣೆ ಬೇಕಾದಷ್ಟು ಆಧಾರಗಳುಂಟು. ಇದು ಅದನ್ನು ಈಗ 80 ವರ್ಷ ನಂತರ ಇಲ್ಲಿ ಪುನರಪಿ ಆರಂಭ ಆದದ್ದು. ಅದಕ್ಕೆ ಈಗ ಆಗುವ ಕಾರ್ಯಕ್ರಮವೂ ಹಾಗೆ. ಯಾರಿಗೂ ಗೊತ್ತಿಲ್ಲ, ಗಡಿ ಮಾಡ್ತಾರೆ ಬಿಡ್ತಾರೆ. 12 ವರ್ಷಕ್ಕೊಮ್ಮೆ ಆತ ಗಡಿಕಾರನಾಗಿ ಏನು ತಪ್ಪು ಮಾಡಿದ್ದಾನೆ ನಾಡ್ದು ಗೊತ್ತಾಗುತ್ತೆ. ಆ ತಪ್ಪಿಗೆ ಆದ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಉಂಟು. ಅದಕ್ಕೆ ಹೇಳಿದ್ದು ಪುನಸಂಧಾನ ಆಮಂತ್ರಣದಲ್ಲಿ ಹೋದಿ. ಅವನೇನು ಬಿಟ್ಟು ಬಿಡುವುದಿಲ್ಲ. ತಪ್ಪು ಮಾಡಿದ್ದೆ ದೈವ ಹೇಳೇ ಬಿಡ್ತದೆ. 12 ವರ್ಷ ಇಂಥ ತಪ್ಪು ಮಾಡಿದ್ಯಾ, ತಿದ್ದಿಕೋ, ಅದು ತಿಳಿಯುವಂತ ವಿಧಾನ ಉಂಟು. ತಪ್ಪು ಮಾಡದಿದ್ರೆ ಆತ ಉನ್ನತಿಗೆ ಹೋಗ್ತಾನೆ. ಅದೇ ಈ ವಿಧಾನ, ಈ ಪಾದ ನಡಾವಳಿ. ಈಗ 12 ವರ್ಷಕ್ಕೆ ಒಬ್ಬೊಬ್ಬ ಗಡಿಕಾರ ಪಾದ ನಡಾವಳಿಯನ್ನ ಮಾಡಬೇಕು. ಅದಕ್ಕೆ ಗಡಿ ಸ್ವೀಕಾರ ಮಾಡುವಾಗಲೇ ಒಂದಷ್ಟು ನಿಯಮಗಳುಂಟು. ಆ ಪ್ರಕಾರವಾಗಿ ಈಗ ಅವರೊಂದು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರು. ಆ ಆಹಾರ ನಿಯಮ ಬಂದದ್ದೇ ಏನು ಅಂತ ಹೇಳಿದ್ರೆ ಆತನ ದೀರ್ಘಾಯುಷ್ಯ ತನಕಾಗಿ.
ಆತ ಶುರು ಮಾಡಿದ ವ್ಯವಸ್ಥೆ ಒಂದಷ್ಟು ದಿವಸ ಸ್ಥಿರತೆ ಸಿಗಬೇಕಾದ್ರೆ ಆತ ದೀರ್ಘಾಯುಷ್ಯಾಗಿ ಆರೋಗ್ಯವನ್ನು ಕಾಯ್ದುಕೊಳ್ಬೇಕು. ಅದಕ್ಕೋಸ್ಕರ ಅವನಿಗೆ ಆಹಾರ ನಿಯಮ ಬಂತು. ವಸ್ತ್ರ ಯಾಕೆ ಬಂತು? ಬಿಳಿ ಬಟ್ಟೆ, ಬಿಳಿ ಅಲ್ಲ, ಮಹಿಳೆಗೆಲ್ಲ ಬಂದದ್ದು. ಬಿಳಿ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಬಿಳಿಯಲ್ಲಿ ಒಂದು ಕಲೆ ಬಿದ್ದರೂ ಎದ್ದು ಕಾಣುತ್ತದೆ, ಸಮಾಜಕ್ಕೆ ನ್ಯಾಸ. ಆ ರೀತಿ ಯಾವ ರೀತಿಯಲ್ಲಿ ಬದುಕ್ತಾನೋ ಆ ರೀತಿಯ ವಸ್ತ್ರವನ್ನು ಧಾರಣೆ ಮಾಡುವುದಾತ. ಈಗ ಅದು ಕೂಡ ಹೋಗಿದೆ. ಅದು ನ್ಯಾಸ ಅಂತ ಹೇಳುವುದು. ತಾನು ಆಚರಿಸುವ, ತಾನು ನಡೆಯುವ, ತಾನು ನುಡಿಯುವಂತಹ ಮಾತಿಗೆ ನ್ಯಾಸ ಅವ ಹಾಕುವಂತಹ ವಸ್ತ್ರ. ಹಾಗಾದ್ರೆ ಕಂಕಣ ಏನು? ಆ ಕಂಕಣ ನೀವು ಕೇಳಿದ್ದೀರಿ, ಕಂಕಣ ಬದ್ಧರಾದರು ಅಂತೇಳಿ. ಇದು ಸಂಕಟ ನಾರಾಯಣ ತಂತ್ರ ಎನ್ನುವ ತಂತ್ರದ ಮೂಲ ಈ ಕಂಕಣ. ಈ ಕಂಕಣದ ಬೀಜಕ್ಕೆ, ಈ ಕಂಕಣದ ಮುದ್ರೆಗೆ, ಈ ಕಂಕಣದ ಸರಪಳಿಗೆ ಎಲ್ಲದಕ್ಕೂ ಒಂದೊಂದು ಅರ್ಥ, ಒಂದೊಂದು ನ್ಯಾಸ ಉಂಟು. ಅದನ್ನು ಹೇಳಿಸಿ ತುಂಬಿಸುವುದು, ಅದನ್ನು ಹಾಕುವುದು. ಆತನ ಜೀವಿತ ಕೊನೆಯಾಗುವವರಿಗೆ ಆಸೆ ಏನು ಅಂತ ಹೇಳಿದ್ರೆ 48 ವರ್ಷ ಆಗಿ ಮುಂದಿನ 5 ವರ್ಷಕ್ಕೊಮ್ಮೆ ಸರ್ಕಾರ ಚೇಂಜ್ ಆಗುವ ಹಾಗೆ ಈತನಿಗೂ ಅದು 48 ವರ್ಷಕ್ಕಿಂತ ಹೆಚ್ಚು ಬದುಕಿದ್ರು ಅಧಿಕಾರ ಇಲ್ಲ. 48 ವಯಸ್ಸಿಗೆ ಇನ್ನೊಂದು ಗಡಿಕಾರ ನಿರ್ಮಾಣ ಮಾಡಿ ಅವು ಬಿಟ್ಟು ಕೊಡ್ಬೇಕು. ಮತ್ತೆ ಕೂಡಲೇ ಅವ್ರು ಜೀವನ ಮುಕ್ತ ಆಗ್ತಾನೆ. ಅದು ಇಲ್ಲಿ ಬೇಡ, ಅವನಿಗೆ ಮತ್ತೆ ಅಧಿಕಾರ ಇಲ್ಲ. 48 ವಯಸ್ಸು. ಹೌದು, ಅದು ದೈವ ಆ ಲಕ್ಷಣವನ್ನು ಹೇಳುತ್ತದೆ. ಅದರಲ್ಲೊಂದು 3 ಜನರನ್ನು ಆರಿಸಿ, ಅದು ಆ ಮಹಾನ್ ನಡವಳಿ ಆಗುವಾಗ ಆತ ಮಾಡಿದಂತ ಎಲ್ಲ ಧರ್ಮವನ್ನು ಸಮಾಜಕ್ಕೆ ಹಂಚುವ ಒಂದು ವಿಧಾನ ಉಂಟು. ಅವ ಏನೆಲ್ಲ ಈ 48 ವರ್ಷದಲ್ಲಿ ಏನೇ ಮಾಡಿದ ಹೋಗುವ ಕಾಲಿಗೆ ಎದ್ದುಕೊಂಡು ಹೋಗುದವ, ಅದನ್ನು ಹಂಚಬೇಕು, ಸಮಾಜಕ್ಕೆ ಹಂಚುವ ಒಂದು ವಿಧಾನ ಉಂಟು. ಹಂಚಿ ಆ ಉತ್ತರಾಧಿಕಾರಿಯ ನಿರ್ಮಾಣ ಮಾಡಿ ಆತನಿಗೆ ಏನೆಲ್ಲ ನಡೆಯಬೇಕು ಅಂತೇಳಿ 1 ವರ್ಷದವರೆಗೆ ಇರುವ ಅಧಿಕಾರ ಉಂಟು ಅವನಿಗೆ, ಮತ್ತೆ ಉಳಿಯುವುದಿಲ್ಲ. ನೋಡಿ, ಈ ಊರಲ್ಲಿ 12 ಗುತ್ತಿನ ಮನೆಗಳು. ಈ ಗುತ್ತಿನ ಮನೆಗಳ ಹೆಸರೇ ಅದರ ಕಾಲವ್ಯಾಪ್ತಿಯನ್ನು ಜಿಲ್ಲೆಯ ಉದ್ದಗಲಕ್ಕೂ ಸೂಚಿಸಿದೆ. ನನಗೆ ಈ ಮನೆ ಹೆಸರು ಗೋಳಿದಡಿ ಗುತ್ತು ಅಂತೇಳಿ. ಆಶ್ರಯ ಕೊಡು, ಗೋಳಿ ಮರ ಏನೇ ಯಾವುದಕ್ಕೆ ಹೆಸರು ಕೇಳಿ? ನೆರಳು ಕೊಡುವುದಕ್ಕೆ. ಆ ಹೆಸರೇ ಆ ಗುತ್ತಿನ ಕಾಲವ್ಯಾಪ್ತಿಯನ್ನು ಹೇಳ್ತದೆ. ನ್ಯಾಯಕ್ಕೆ ನೆರಳು ಕೊಡುವಂತಹ ಮನೆ. ಇಲ್ಲೊಂದು ತಂದೆಯ ಮನೆ ಕಾಲಮುಗವರು ಗುತ್ತು ಅಂತ. ತುಳುನಾಡಲ್ಲಿ 22 ಗುತ್ತಿನ ಮನೆಗಳಿದ್ದು ಕೃಷಿ ನ್ಯಾಯವನ್ನು ಪರಿಹರಿಸುವಂಥದ್ದು. ಯಾವ ಗುತ್ತಿನ ಮನೆ ಎದುರಲ್ಲಿ ಮೊಗರು ಅಂತ ಬರ್ತದೆ, ಆ ಗುತ್ತಿನ ಅಧಿಕಾರ ಕೃಷಿ ನ್ಯಾಯವನ್ನು ಮುಗಿಸುವಂಥದ್ದು. ಇದು ಕೃಷಿ ನ್ಯಾಯ ಮುಗಿಸುವಂತ 22 ಮನೆಗಳಲ್ಲಿ ಈಗ 11 ಮನೆ ಮಾತ್ರ ಉಳಿದಿದೆ. ಅದರಲ್ಲೊಂದು ಈ ಮನೆ ಕಾಲಮುಗರು ಗುತ್ತು. ಇಲ್ಲಿ ಹತ್ರ ಒಂದು ಏತ ಮೊಗರು ಅಂತ ಉಂಟು, ನೀರಿನ ನ್ಯಾಯ ಮುಗಿಸುವಂತಹ ಮನೆ. ಅಲ್ಲೊಂದು ಬಾವಿ ಇತ್ತು, ಆ ನ್ಯಾಯ ಮುಗಿಸಿ ಆ ಬಾವಿಯ ನೀರನ್ನು ಕೊಟ್ಟು ಕಳಿಸುವ ಸಂಪ್ರದಾಯ ಇತ್ತು. ಪ್ರತಿಯೊಂದು ಗುತ್ತಿಗೂ ಅದರ ವ್ಯಾಪ್ತಿ ಅಂತೇಳಿ ಅದರ ಹೆಸರಲ್ಲೇ ಉಂಟು. ಆ ವ್ಯಾಪ್ತಿಯನ್ನು ಮಾಡಬಹುದು. ಮತ್ತೆ ಊರಲ್ಲಿ ಈಗ 12 ಗುತ್ತುಗಳು ಉಂಟು. ನಾವು ಅನನ್ಯರಾಗಿದ್ದೇವೆ, ಒಬ್ರಿಗೊಬ್ರು ಗುತ್ತಿನವರು ಎಲ್ಲರೂ ಒಬ್ರಿಗೊಬ್ರಿಗೆ ಸಹಾಯ ಮಾಡಿ, ಯಾವ ಗುತ್ತಲ್ಲಿ ಗಡಿ ಇಲ್ವೋ ಅಲ್ಲಿಂದ ನಮಗಿಂದ ಸಹಾಯ ಮಾಡಿ ನಾವು ಅನನ್ಯವಾಗಿ ಬದುಕಬೇಕು. ಖಂಡಿತ ಖಂಡಿತ. ಈ ಉಜಿರೆಯಿಂದ ಬಂದಿದೆ, ಮಡಿಕೇರಿ ಇದ್ದಾನೆ ಹೇಳಿದಲ್ಲ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು. ಒಂದು ಎಸ್ಟೇಟ್ ಇತ್ತು, ನ್ಯಾಯ ಮಾಯಮುಡಿ ಎಂಬ ಊರಿತ್ತು, ಧನುಗಾಲ ಎಂಬ ಊರಲ್ಲಿ ಬರ್ತಾರೆ ವರ್ಷವಿಟ್ಟು ಇಲ್ಲಿಗೆ. ಅದು ಇಲ್ಲೇ ಮುಗಿದಿದೆ. ಚಿಕ್ಕಮಗಳೂರಿನ ಒಂದು ನ್ಯಾಯ ಮುಗಿದಿದೆ. ಯಾಕೆಂತ ಹೇಳಿದ್ರೆ ನಾನು ತಗೊಳ್ಳಿಕ್ಕಿಲ್ಲ, ಅದೇ ಅನಿವಾರ್ಯ ಆಯಿತು. ಬೇರೆ ಕಡೆ ಈ ವ್ಯವಸ್ಥೆ ಇಲ್ಲ. ಇನ್ನೊಂದಷ್ಟು ಜನರನ್ನು ಗಡಿ ಸ್ವೀಕಾರ ಮಾಡ್ಬೇಕು ಅಂತ ಈಗ ಒಂದು 2-3 ಜನರನ್ನು ಇಲ್ಲೇ ಒಬ್ಬರನ್ನು ರೆಡಿ ಮಾಡ್ತಾ ಇದ್ದೇನೆ. ರೋಹಿತ್ ಕುಮಾರ್ ಕಟೀಲ್ ತಯಾರಾಗ ಬೀಡಿನ ಮನೆಯವರು, ಅವರ ವ್ಯಾಪ್ತಿ ಬೇರೆ, ಎಲ್ಲ ಪ್ರಯತ್ನ ಮಾಡ್ತಾ ಉಂಟು. ಹಾಗೆ ಆದ್ರೆ ಜನರಿಗೆ ಹತ್ರ ಆಗ್ತದೆ. ನೋಡಿ, ಈಗಿನ ನ್ಯಾಯ ವ್ಯವಸ್ಥೆಗಳಲ್ಲಿ ಜನರಿಗೆ ಕೆಲವು ರೀತಿಯ ತೊಂದರೆಗಳಾಗಿ ನಿಮ್ಗೆ ಗೊತ್ತಿರ್ಬೋದು. ಇದು ಬಹಳ ಸರಳವಾಗಿ, ಯಾವುದೇ ಖರ್ಚಿಲ್ಲದೆ, ಶತ್ರುತ್ವ ಉಂಟಾಗದೆ ಅನೋನ್ಯ ಸಮಾಜದ ಬಾಳುಕೆ ಇರುವಂತಹ ವ್ಯವಸ್ಥೆಗಳು ಗುತ್ತಿನ ಮನೆಗಳು. ಅದು ಎಲ್ಲಿವರೆಗೆ ಕುಬ್ಜವಾಗಿ ಬಿಟ್ಟಿದೆ ಅಂತ ಹೇಳಿದ್ರೆ, ದೈವದ ನೇಮ ಮಾಡುವುದು ಮಾತ್ರ ಗುತ್ತಿನ ಮನೆಯ ವ್ಯಾಪ್ತಿ ಅಂತಾಗಿ ಬಿಟ್ಟಿದೆ. ಅದಲ್ಲ, ಅದು ಒಂದು ಭಾಗ ಮಾತ್ರ. 2016ರಲ್ಲಿ ನನ್ನ ಆಧ್ಯಾತ್ಮ ಗುರಿಗಳು ಇಲ್ಲಿ ಬಂದವರು ಈ ಮನೆ ಗೃಹಪ್ರವೇಶ ಆಗುವಾಗಲೇ ಕಂಡು ಬಂದಿತ್ತು. ಕಾಲ ಬರ್ತದೆ ಹೇಳ್ತೇನೆ ಅಂತೇಳಿ ಆ ಸಮಯದಲ್ಲಿ ಒಂದು ಅಪರೂಪದ ಘಟನೆ ನಡೆಯಿತು ಇಲ್ಲಿ. ಆ ಸಂದರ್ಭದಲ್ಲಿ ಅದು ಆಗ್ತದೆ ಅಂತ ಹಿಂದೆ ಹೇಳಿದ್ರು ಅವರು. ಆ ದೈವಿಕ ಘಟನೆ ನಡೆದಾಗ ಹೇಳಿದ್ರು ನಾಳೆ ಬರ್ತೇನೆ ಅಂತೇಳಿ. ಮತ್ತೆ ವಿಮರ್ಶೆ ಮಾಡಿ ಅಲ್ಲಿ ಒಂದು ಕೆರೆ ಇತ್ತು, ಹಾಳು ಬಿದ್ದಿತ್ತು. ಈ ಕೆರೆಯನ್ನು ಜೀರ್ಣೋದ್ಧಾರ ಮಾಡು ಅಂತ ಹೇಳಿ ಅದನ್ನು ಜೀರ್ಣೋದ್ಧಾರ ಮಾಡಿದ ನಂತರ ಎಲ್ಲ ವಿಚಾರ ಹೊರಗೆ ಬಂತು. ಒಬ್ಬ ಮಹಾಕಾಲ ಸನ್ಯಾಸಿಗಳೆಂಬ ಅಪೂರ್ವ ಸಾಧಕ 1400 ವರ್ಷಗಳಿಗೆ ಹಿಂದೆ ಉತ್ತರದಿಂದ ಬಂದು, ಇದೆಲ್ಲ ಹೊಳೆ, ನೀವು ಕೂತ ಜಾಗ, ಆಗ ಇದೊಂದು ದಿಬ್ಬ, ಅಲ್ಲಿವರೆಗೆ ಹೊಳೆ ಇತ್ತು.
ಅದಕ್ಕೆ ಉಪ್ಪು ಗೂಡು ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಅದು ಉಪ್ಪು ದಾಸ್ತಾನ ಇರ್ತಾ ಇತ್ತಂತ ಜಾಗ. ಮತ್ತೆ ಸೇರ್ತಾ ಹೋಯ್ತು. ಅವರು ಬಂದು ಇಲ್ಲಿ ಸಾಧನೆ ಮಾಡಿ 35 ವರ್ಷ ಇದ್ದು ಜ್ಯೋತಿರ್ಲಿಂಗದ ಸಾಧನೆಯನ್ನು ಮಾಡಿ 35 ಅಡಿ ಎತ್ತರದ ಮೃಣ್ಮಯ ಲಿಂಗವನ್ನು ಸ್ಥಾಪಿಸಿ ಇಲ್ಲಿ ಉಪ್ಪು ನೀರು ಸಿಕ್ಕಿತಂತೆ. ಅದಕ್ಕೆ ಆ ಕೆರೆಯನ್ನು ತೋಡಿ ತನ್ನ ತಪೋಬಲದಿಂದ ಅದನ್ನು ಸಿಹಿನೀರು ಮಾಡಿ ಅದರಿಂದ ಎಲ್ರಿಗೂ ಆ ರೋಗ ರುಜಿನಗಳಿಗೆ ಮದ್ದನ್ನು ಕೊಟ್ಟು ಯಾವುದೇ ಅಂತ ಸಾಧಕರು ಒಂದು ಕಡೆ ನಿಲ್ಲುವುದಿಲ್ಲ. ಅವರ ವ್ಯಾಪ್ತಿ ಆದಾಗ ಅದನ್ನು ಈ ಊರಿನ ಗುತ್ತಿನ ಮನೆಗಳಿಗೆ ಮತ್ತು ಇನ್ನು ಮಠಕ್ಕೆ ಬಿಟ್ಟುಕೊಟ್ಟು ಅವರಿಗೆ ತಳೆದ್ರು. ಯಾವುದಕ್ಕೂ ಶಾಶ್ವತ ಅಲ್ಲ. ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯಗಳೇ ಮುಗಿದು ಹೋಗಿದೆ. ಒಂದಷ್ಟು ಕಾಲ ನಡೆಯಿತು, ಮತ್ತೆ ಕಾಲನ ಹೊಡೆತಕ್ಕೆ ಸಿಕ್ಕಿ ನೀರು ಪಾಲಾಗಿ ಹೋಯಿತು. ಇದನ್ನು ಅವರು ಕಂಡುಕೊಂಡು ಇದನ್ನು ಪುನರಪಿ ಆ ಕ್ರಮದಲ್ಲಿ ಮಾಡಬಾರ್ದು, ನಿನಗೆ ದೊಡ್ಡ ಜವಾಬ್ದಾರಿ ಉಂಟು, ಇದನ್ನು ನೀನು ಮಾಡಲೇಬೇಕು, ಇದು ದೈವ ಸಂಕಲ್ಪ ಅಂತ ಹೇಳಿದ್ರು. ನನಗೆ ಬಹಳ ನೋವಾಯಿತು, ನೋವಂತ ಹೆದರಿಕೆ ಆಯಿತು, ಇದು ಮಾಡುವುದು ಸಾಧ್ಯವೇ ಅಂತ. ಆದರೆ ಎಷ್ಟು ಹಗುರವಾಗಿ ಭಗವಂತ ಮಾಡಿಸಿದ ಅಂತ ಹೇಳಿದ್ರೆ, ಕೊರೋನಾ ಸಮಯದಲ್ಲಿ 180 ಟನ್ ಇದ್ದು ಏಕಶಿಲಾ ಮೂರ್ತಿಯ ಶಿಲೆ ಹಕ್ಕಿ ಹಾರಿಕೊಂಡಾಗಿ ವೇಣೂರಿನ ಕಾಶಿಪಂಡದಿಂದ ಇಲ್ಲಿ ಬಂತು. ಯಾರೂ ನಂಬಲಿಲ್ಲ. ಇಡೀ ಊರು ಬಂದಾಗಿತ್ತು. ನಿಜವಾಗಿ ಈಗ ಅದು ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಟ್ರಾಫಿಕ್ ಎಲ್ಲ ಅದರಿಂದಾಗೆ ಮಹಾಕಾಲದ ಕಾಲಕ್ಕೆ ಒಬ್ಬ ಮುಖ್ಯ ಅಂತ ಹೇಳೋದಕ್ಕೆ ಉದಾಹರಣೆ, ಇಡೀ ಟ್ರಾಫಿಕ್ ವ್ಯವಸ್ಥೆ ಎಲ್ಲ ಸ್ಟಾಪ್ ಆಗಿತ್ತು. ಆದ್ರಿಂದ ಕಲ್ಲಿಲ್ಲಿಗೆ ಬಂತು. ಭಗವಂತನ ಸಂಕಲ್ಪ. ಇಲ್ಲಿ ಬಂದು ಕಲ್ಲಿಟ್ಟಾಗಲೂ ಸೂರ್ಯಮಂಡಲದ ಸುತ್ತ ಧನುಷ್ ಮಂಡಲ ಬಿತ್ತು. ಇದೆಲ್ಲರೂ ವೈರಲ್ ಆಗಿತ್ತು. ಹಾಗೆ ಕೆಲಸ ಸ್ಟಾರ್ಟ್ ಮಾಡಿ ಈಗ ಕಾರ್ಯಾಲಯ ಆಯಿತು, ಅತಿಥಿ ಗೃಹ ಆಯಿತು, ಒಂದು ಒಳ್ಳೆಯ ಕಾಶಿಯ ಟೈಪಲ್ಲಿ ಒಂದು ಸ್ಥಾನಘಟ್ಟ ಮಾಡಿದೆ. ಅದರಲ್ಲಿ ಮುಂದಕ್ಕೆ ಈ ಗಂಗಾರತಿ ಆರಂಭಿಸಬೇಕು ಅಂತ ಹೊಳೆ ಬದಿಯಲ್ಲಿ. ಸಾಧಾರಣ ಒಂದು 75-80% ಕೆಲಸಗಳಾದವು. ಇನ್ನು ಮೂರ್ತಿ ಕೆಲಸ ಆಗಿ ಪೌಳಿ ಆಗಿ ದೇವರ 1 ವರ್ಷದೊಳಗೆ ಪ್ರತಿಷ್ಠೆ ಮಾಡಬೇಕು ಅಂತ ಗುರುಗಳು ಆದೇಶಿಸಿದ್ದಾರೆ. ಇನ್ನು ಭಗವತ್ ಸಂಕಲ್ಪ, ನಾವೆಲ್ಲ ಹೆಸರಿಗೆ ಮಾತ್ರ ಇಲ್ಲಿರುವುದು. ಆಗಿದೆ, ಒಂದು ಟ್ರಸ್ಟ್ ಮಾಡಿಕೊಂಡಿದ್ದೇನೆ. ಅದಕ್ಕೆ ಸಮಾಜದ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡಿದ್ದೇನೆ ಅದರಲ್ಲಿ ಟ್ರಸ್ಟಲ್ಲಿ. ಈ ಮನೆಯದ್ದು ಮಾತ್ರ ಅಲ್ಲ, ಅದು ಸಮಾಜದ ಇಡೀ ಸಮಾಜಕ್ಕೆ ಒಂದು ಕ್ಷೇತ್ರ. ಇಲ್ಲಿಯ ಸಂಸದರು ಬಹಳ ಸಹಾಯ ಮಾಡಿದ್ದಾರೆ. ನನ್ನ ಟ್ರಸ್ಟಿದ ಗೌರವಾಧ್ಯಕ್ಷರು ಬಹಳ ಸಹಾಯ ಮಾಡಿದ್ದಾರೆ. ಈಗ ಅದರ ಹತ್ರವೇ ಬ್ರಿಡ್ಜ್ ಆಗಿ ನ್ಯಾಷನಲ್ ಹೈವೇ ಅದರ ಹತ್ರವೇ ರಾಷ್ಟ್ರೀಯ ಹೆದ್ದಾರಿ ಪಾಸ್ ಆಗಿ ಕೆಲಸ ಆಗ್ತಾ ಉಂಟು. 1 ವರ್ಷದೊಳಗೆ ಆದರೆ ಎಲ್ಲರಿಗೂ ಮುಕ್ತವಾಗಿ. ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಗರ್ಭಗುಡಿ ಸಂಸ್ಕೃತಿ ಇಲ್ಲ ಇಲ್ಲಿ. ಯಾರೂ ಭಾರತೀಯ ವಸ್ತ್ರ ಸಂಹಿಸೆ ಧರಿಸಿ ಬಂದರೂ ಮೇಲೆ ಹತ್ತಿ 40 ಅಡಿ ಎತ್ತರದ ಪೀಠ ಉಂಟು, ಹತ್ತಿ ತಾನೇ ಸ್ವತಃ ಪೂಜೆ ಮಾಡಬಹುದು. ಯಾವುದೇ ಮಡೆ ಮೈಲಿಗೆ ಅವಕಾಶ ಇಲ್ಲ. ಉತ್ತರದಲ್ಲಿ ಹೇಗಿತ್ತು ಅದೇ ರೀತಿ ಇಲ್ಲಿ. ಇದು ಪ್ರಥಮವಾದ ದೇಗುಲ ದಕ್ಷಿಣ ಭಾರತದ ಮಹಾಕಾಲನ 6 ಹಸ್ತಗಳಿದ್ದು ಮಹಾಕಾಲನ ಮೂರ್ತಿ. ಒಂದು ಕೈಯಲ್ಲಿ ಅಗ್ನಿ, ಒಂದು ಕೈಯಲ್ಲಿ ಡಮರು, ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಜಿಂಕೆ ಮೃಗಪಾಣಿ, ಅಭಯ ಮತ್ತು ವರದ. ಈ ರೀತಿಯಾಗಿ ದೇವಸ್ಥಾನ ಆದಷ್ಟು ಬೇಗ ಪ್ರತಿಷ್ಠೆ ಮಾಡಬೇಕು ಸಂಕಲ್ಪ ಮಾಡಿದೆ. ಇನ್ನು ದೈವ ಸಂಕಲ್ಪ ಹೇಗುಂಟು ಹಾಗೆ ನಡೆಯುತ್ತದೆ. ಮಮ ಇಚ್ಛಾ ಸಮನ್ನಾಸ್ತಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ನ್ಯಾಯ ಸುರುವಿಗೆ ಬಂದು ಇಲ್ಲಿ ನ್ಯಾಯ ಕೊಟ್ಟಿಲ್ಲ, ನ್ಯಾಯ ಗಂಟೆ ಉಂಟು, ಅದನ್ನು ದೂರು ಕೊಡುವ ಹೊಡೆದು ಹೋಗ್ತಾನೆ. ಆಮೇಲೆ ಒಳಗಿಂದ ಅದೊಂದು ಸೂತ್ರ ಉಂಟು. ಅದರ ಪ್ರಕಾರ ನ್ಯಾಯವನ್ನು ಯಾವಾಗ ಇಡಬೇಕು ಅಂತ ಹೇಳಿ ಪ್ರಧಾನ ಧರ್ಮ ದೇವತೆಯಿಂದ ಗಡಿಕಾರನಿಗೆ ಆದೇಶ ಬರ್ತದೆ. ಆ ಆದೇಶದ ಪ್ರಕಾರ ಅವರಿಗೆ ತಿಳಿಸಿ ಇಬ್ಬರನ್ನೂ ಚಾವಡಿಗೆ ಕರೆಸಿ ಮೊದಲು ವಾದಿಗಳ ವಾದವನ್ನು ಬರೆಯುವ ಒಂದು ವ್ಯವಸ್ಥೆ ಉಂಟು. ಅದನ್ನು ಬರೆದು ಗಡಿಕಾರ ನ್ಯಾಯಪೀಠದಲ್ಲಿ ಕೂತು, ಇಲ್ಲಿ ಒಳಗೆ ನ್ಯಾಯ ದಂಡ ಉಂಟು, ಅದನ್ನು ಕೈಯಲ್ಲಿ ಧಾರಣೆ ಮಾಡಿ ಮುದ್ರೆಯನ್ನು ಪೇಟವನ್ನು ಧಾರಣೆ ಮಾಡಿ ಕೂತ್ಕೊಳ್ಬೇಕು. ವಿಶೇಷತೆ ಏನಂತ ಹೇಳಿದ್ರೆ, ಯಾವುದು ಹೇಳಿದ್ದನ್ನು ಆಗಲೇ ಬರೀತೇವೆ, ನಾನೇನು ಹೇಳ್ತೇನೆ ಅಲ್ಲಿ ಕೂತು ಕೆಳಗೆ ಇಳಿಯುವಾಗ ಅದು ನೆನಪಿರುವುದಿಲ್ಲ. ಅದು ವಿಶೇಷತೆ, ಅದು ಗಡಿಯ ವಿಶೇಷತೆ. ಆವಾಗ ಅದನ್ನು ಬರ್ಕೊಳ್ಳೋ ಒಂದು ವ್ಯವಸ್ಥೆ ಉಂಟಿಲ್ಲ. ಅದಕ್ಕಿಂತ ಒಬ್ಬರು ಬರ್ತಾರೆ, ಅವರು ಬರೀತಾರೆ. ಆಯ್ತು, ಏನು ತೊಂದರೆ ಇಲ್ಲಪ್ಪ. ಪೊಲೀಸ್ ವ್ಯವಸ್ಥೆ, ಪೊಲೀಸರಿಂದ ಇಲ್ಲಿವರೆಗೆ ಯಾವುದೇ ತೊಂದರೆ ಬರಲಿಲ್ಲ. ನೀವು ಅಲ್ಲಿ ಆದ್ರೆ ಮುಗಿಸಿದ್ರೆ ಹೇಳುದವರು. ಹೌದೌದು, ಈಗಿನ ವ್ಯವಸ್ಥೆ ಗೊತ್ತಲ್ಲ ನಿಮಗೆ. ಆದಷ್ಟು ಸರಳವಾಗಿ ಮುಗಿಲಿ ಅಂತ ಹೇಳಿ ಎಲ್ಲರೂ ಭಾವಿಸುವುದು. ನನಗೆ ಇಲ್ಲಿವರೆಗೆ ಅಂತ ತೊಂದರೆ ಪೊಲೀಸ್ ವ್ಯವಸ್ಥೆಯಿಂದ ಬರಲಿಲ್ಲ. ಅವರಿಗೆ ಆಶ್ಚರ್ಯ ಆಗ್ತದೆ, ಈ ಕಾಲದಲ್ಲಿ ತಿರ್ಗ ಇದು ಉಂಟಾ ಅಂತ ಹೇಳಿ. ಕೇಳಿದ್ದುಂಟು. ಇಲ್ಲಿ ಪ್ರಧಾನ ಏನು ಅಂತ ಹೇಳಿದ್ರೆ ಧರ್ಮದೇವತೆಗಳು. ಧರ್ಮದೇವತೆಗಳ ಉದ್ದೇಶನೇ ಹೆಸರೇ ಹೇಳುತ್ತದೆ, ಧರ್ಮವನ್ನು ಸ್ಥಿರ ಮಾಡುವುದು. ಧರ್ಮ ಅಂತ ಹೇಳಿದ್ರೆ ಏನು ಹೇಳಿ? ಧಾರಯತೀತಿ ಧರ್ಮ. ಒಂದು ದೊಡ್ಡ ನಾಮ ಹಾಕೊಂಡು ದೊಡ್ಡ ಶಾಲಾ ಹಾಕೊಂಡು ಬದುಕುವುದು ಧರ್ಮ ಅಲ್ಲ. ತನ್ನಂತೆ ಪರರ ಬಗೆದೊಡೆ ಕೈಲಾಸವಕ್ಕೂ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿದ್ರು. ಧರ್ಮದ ರೀತಿ ಅದು. ಎಲ್ಲರನ್ನೂ ಸಹಜ ಮಾನವದಲ್ಲಿ ಬದುಕುವಂತಹ ಪ್ರೇರಣೆ ಕೊಡುವುದೇ ಧರ್ಮ. ಅದು ಧರ್ಮದೇವತೆಗಳು ಮಾಡುವಂತ ಕೆಲಸ. ಅದು ಬೇಡ, ಅದು ನಾವು ಹೇಳ್ಬಾರ್ದು. ಅದು ನಮ್ಮಿಂದ ಅದನ್ನು ಚಾವಡಿಯಿಂದ ಕೊಡ್ತೇವೆ. ತಿರುಗಿ ಅದರಲ್ಲಿ ಏನಾದರೂ ತೊಂದರೆ ಆದರೆ
ಅದರಲ್ಲಿ ನ್ಯಾಯ ತೀರ್ಮಾನವಾಗ ಬಿಡಿಒ ಮನೆಯವರು ಬರ್ತಾರೆ, ರೋಹಿತ್ ಕುಮಾರ್ ಕಟೀಲ್ ಅವರು ನೋಡಿದ್ದಾರೆ. ಕಡಿಕಾರ್ಯರ್ನ ಧರ್ಮಪತ್ನಿ ಶ್ರೀಮತಿ ಉಷಾ ಪ್ರಸಾದ್ ಶೆಟ್ಟಿ, ಕುಡ್ಲಾ ವುಡ್ಲ್ಯಾಂಡ್ಸ್ ಹೋಟೆಲ್ದ ರವಿ ಭಟ್ ಎರ್ಮಾಳ್, ಶಿರ್ವಾ ಮಜಲಬೆಟ್ಟು ಬೀಡುದ ರೋಹಿತ್ ಕುಮಾರ್ ಕಟೇಲ್, ಗುರುಪುರ ಪಡ್ಡಾಯಿ ಲಚ್ಚಿಲ್ ಮನೆತ ದಾಮೋದರ್ ನಿಸರ್ಗ, ಬೆಳ್ಳೂರು ಗುತ್ತುದ ಸದಾನಂದ ಘಾಂಬೀರ್, ಕಾರಮುಗೂರ್ ಗುತ್ತು ಕೆ ಭಾಗ್ಯರಾಜ್ ಆಳ್ವ, ಮುಲ್ಕಿ ಮಾನಂಪಾಡಿ ಪೆರ್ಮಾರ ಗುತ್ತು ನವೀನ್ ಶೆಟ್ಟಿ, ಕುಡ್ಲಾ ಗುಡ್ಡದ ಗುತ್ತುದ ಸುನೀಲಾ ಪ್ರಭಾಕರ್ ಶೆಟ್ಟಿ, ಗುರುಪುರದ ನಿವೃತ್ತ ಮುಖ್ಯ ಶಿಕ್ಷಕರು ಮಹಾಲಿಂಗ ನಾಯಕ, ನಾಗಾನಂದ ಹೆಗ್ಡೆ, ನೀರ್ಮಾರ್ಗ ನಡಿಬೆಟ್ಟು ಗುತ್ತು ಶ್ರೀಮತಿ ಶ್ವೇತಾ ಭಾಸ್ಕರ್ ಪೂಜಾರಿ ಸುದ್ದಿಗೋಷ್ಠಿಗೆ ಇದ್ದಾರೆ. ನಮಸ್ಕಾರ. ನಾನು ಮಜಲಟ್ಟು ಬೀಡಿನ ಹುಟ್ಟಿ ಬಂದವನು, ಹಾಗೆ ಇಲ್ಲಿ ಧರ್ಮಾಡಳಿತ ಕೂಟದ ಸದಸ್ಯ. ನಮ್ಮ ಗುರುಜಿ ವರ್ಧಮಾನ್ ಗುರುಜಿ ಅವರ ಮಾರ್ಗದರ್ಶನದಲ್ಲೇ ನಾವು ಪ್ರತಿಯೊಂದು ದೈವಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ವಿಚಾರ ಅವರ ಇದರಲ್ಲಿ ಹೋಗೋದು. ಇಲ್ಲಿ ನಾನು 2-3 ಅವರದ್ದು ರಾಜ್ಯ ಪಂಚಾಯತ್ಗೆ ಅಂತ ಹೇಳಿದ್ರೆ ಅದೇ ನ್ಯಾಯ ಸಿಗುವಂತ ಇಲ್ಲಿ ಕಾರ್ಯಕ್ರಮ ಇಲ್ಲಿ ನಮ್ಮ ಗೋಳಿದರಿ ಗುತ್ತಿನ ಚಾವಡಿಯಲ್ಲಿ ನಡೆದಿದೆ. ಅದು ನೀವೀಗ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಶುಲ್ಕ ನಡೆದು ನಮಗೆ ಆತ್ಮೀಯ ಮಿತ್ರರು ಕೂಡ ಅವರು, ಇಲ್ಲಿ ಶುಲ್ಕದ ವಿಚಾರವಿಲ್ಲ. ಆ ಮಾತು ಖಂಡಿತವಾಗಿಯೂ ಯಾರು ಕೂಡ ಇಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಇದನ್ನು ಕೊಡುವಂತ ಒಂದು ಇಲ್ಲಿ ಚಾವಡಿ. ಈ ಬೂಡು ಗುತ್ತು ಮಾಗಂಗಡಿ ಹಾಗೆ ಬರ್ಕೆ ಎಲ್ಲ ಇವರೆಲ್ಲ ಮುಂಚಿನಲ್ಲೂ ಒಂದು ಆಧ್ಯಾತ್ಮಿಕ ಹಾಗೂ ದೈವಿಕ ವಿಷಯದಲ್ಲಿ ಬಹಳಷ್ಟು ಎತ್ತರಕ್ಕಿದ್ದಂತ ಒಂದು ಮನೆ. ಅಲ್ಲಿ ಅಂತ ವಿಷಯಗಳು ಖಂಡಿತವಾಗಿ ಬರುವುದಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಬಂದು ಹೇಳ್ತೇನೆ. ನ್ಯಾಯ ಕೂಡ 2-3 ಇಲ್ಲಿ ನ್ಯಾಯ ಆಗಿದ್ದಂತ ಕೂಡ ಬಹಳ ಒಂದು 2 ಪಾರ್ಟಿ ಕೂಡ ಯಾವುದೇ ಒಂದು ನೋವಾಗದಂತ ರೀತಿಯಲ್ಲಿ ಇಲ್ಲಿ ಮುಗ್ದಿದೆ. ಯಾಕಂತ ಹೇಳಿದ್ರೆ ಮುಸ್ಲಿಂ ನ್ಯಾಯ ಕೂಡ ಇಲ್ಲೇ 2 ಕೂಡ ಕಡೆಯವರು ಕೂಡ ನಮಗೂ ಕೂಡ ಅವರು ಪರಿಚಯದವರೇ. ಈ ವರ್ಧಮಾನ್ ಗುರುಜಿ ಅವರ ನೇತೃತ್ವದಲ್ಲಿ ಅದು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿ 2 ಪಾರ್ಟಿ ಕೂಡ ಯಾವುದೇ ಒಂದು ಮನಸ್ಸಿಗೆ ನೋವಾಗದಾಗೆ ಇಲ್ಲಿ ನುಡಿದಂಥದ್ದನ್ನು ನಾನು ಪ್ರತ್ಯಕ್ಷವಾಗಿ